ಹರೇ ಹರೇ. ಭಾಗವತ 3ನೇ ಸ್ಕಂದ 10ನೇ ಅಧ್ಯಾಯ. ಅಧ್ಯಾಯ ಚಿಕ್ಕದೆ, ಸೊ ಇವತ್ತಿದು ಫಿನಿಶ್ ಮಾಡಕ್ಕೆ ನೋಡೋಣ. ಇದು ವಿದುರನು ನುಡಿದನು, ಹೇ ಮಹರ್ಷಿಯೇ, ದೇವೋತ್ತಮ ಪರಮಪುರುಷನು ಅಂತರ್ಧಾನನಾದ ಬಳಿಕ ಲೋಕ ನಿವಾಸಿಗಳ ಪಿತಾಮಹನಾದ ಬ್ರಹ್ಮದೇವನು ತನ್ನದೇ ದೇಹ ಮತ್ತು ಮನಸ್ಸಿನಿಂದ ಜೀವಿಗಳ ದೇಹಗಳನ್ನು ಹೇಗೆ ಸೃಷ್ಟಿಸಿದನೆಂದು ನನಗೆ ದಯವಿಟ್ಟು ತಿಳಿಸಿರಿ. ಹೇ ಮಹಾವಿದ್ವಾಂಸರೇ, ದಯವಿಟ್ಟು ನನ್ನ ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿರಿ. ತಮ್ಮಲ್ಲಿ ನಾನು ಕೇಳಿದ್ದನ್ನು ಆರಂಭದಿಂದ ಕೊನೆಯವರೆಗೆ ನನಗೆ ತಿಳಿಸಿಕೊಡಿ. ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದ ಜಯ. ವಿದುರನು ಎಲ್ಲ ಪ್ರಸ್ತುತವಾದ ಪ್ರಶ್ನೆಗಳನ್ನು ಮೈತ್ರೇಯರಲ್ಲಿ ಕೇಳಿದ, ಏಕೆಂದರೆ ತನ್ನ ಜಿಜ್ಞಾಸೆಗಳ ಎಲ್ಲ ಅಂಶಗಳನ್ನು ಉತ್ತರಿಸಲು ಮೈತ್ರೇಯರು ತಕ್ಕ ವ್ಯಕ್ತಿ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾವನೇ ವ್ಯಕ್ತಿಯು ತನ್ನ ಗುರುಗಳ ಅರ್ಹತೆಯ ಬಗ್ಗೆ ಆತ್ಮವಿಶ್ವಾಸ ಹೊಂದಿರಬೇಕಾಗುತ್ತದೆ. ನಿರ್ದಿಷ್ಟ ಆಧ್ಯಾತ್ಮಿಕ ಜಿಜ್ಞಾಸೆಗೆ ಉತ್ತರ ಪಡೆಯಲಿಕ್ಕಾಗಿ ಸಾಧಾರಣ ಮನುಷ್ಯನನ್ನು ಸಂಪರ್ಕಿಸಲೇಬಾರದು. ಅಂತಹ ಜಿಜ್ಞಾಸೆಗಳಿಗೆ ಗುರುವು ಕಲ್ಪನಾತ್ಮಕ ಉತ್ತರವನ್ನು ನೀಡಿದಾಗ ಅದು ಕಾಲಹರಣದ ಕಾರ್ಯಕ್ರಮವಾಗುವುದಷ್ಟೇ. ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಗುರು, ಸರಿಯಾದ ಗುರು ಪರಂಪರೆಯಲ್ಲಿ ಬರೋ ಗುರು, ಸಾಕ್ಷಾತ್ಕಾರ ಹೊಂದಿದ ಗುರು. ಸೊ ಅವರಿಂದ ನಾವು ಕೇಳಿ ತಿಳಿಬೇಕು. ಏನೋ ಈ ಆಧ್ಯಾತ್ಮಿಕ ವಿಷಯ ಯಾರಿಂದನೋ ಕೇಳೋದು ಅಂತ ಅಲ್ಲ, ಅದನ್ನ ನಿಜವಾದ ಗುರುವಿಂದ. ಹೇಗೆ ವಿದುರರು ನಿಜವಾದ ಗುರು ಮೈತ್ರೇಯರಿಂದ ಕೇಳ್ತಾ ಇದ್ದಾರೆ, ಹಾಗೆ ನಾವು ಕೂಡ ಕೇಳಬೇಕು. ಇಲ್ಲ ಅಂದ್ರೆ ಇದ್ದಾರೆ, ಎಷ್ಟೋ ಜನ ವ್ಯಕ್ತಿಗಳಿದ್ದಾರೆ, ಎಷ್ಟೋ ಜನ ಸಾಧು ಸಂತರು ಅಂತ ಇದ್ದಾರೆ. ಸೊ ಅವರು ಅವರವರ ಅನಿಸಿಕೆಯಿಂದ ಅವರು ಹೇಳ್ತಾರೆ, ಏನೇನೋ ಸಿದ್ಧಾಂತಗಳನ್ನು ಮೂಡಿಸ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಅದೆಲ್ಲ ಕಾಲಹರಣದ ಕಾರ್ಯಕ್ರಮ ಅಷ್ಟೇ ಅದು ಅಂತ ಹೇಳ್ತಾರೆ. ಪ್ರೋಗ್ರಾಮ್ ಫಾರ್ ವೇಸ್ಟಿಂಗ್ ಟೈಮ್. ಅಂದ್ರೆ ನಿಜವಾದ ಗುರು ನಮ್ಗೆ ನಿಜವಾದ ಜ್ಞಾನ ಕೊಡ್ತಾರೆ, ಕೃಷ್ಣನ ಆಶ್ರಯದಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಅವರು ನಿಜವಾದ ಗುರು ಇಲ್ಲ ಅಂದ್ರೆ, ಈಗ ನಾವು ಶಿಲಪ್ರಭುಪಾದ ಪುಸ್ತಕಗಳು ಓದ್ತಾ ಇದ್ದೇವೆ, ಯಾಕಂದ್ರೆ ನಿಜವಾದವರು ಆಚಾರ್ಯರು. ಸೊ ಅವರ ಅವ್ರಿಗೂ ಕೊಡ್ತಾ ಇರೋದು ಪ್ರತಿಯೊಂದು ಕೂಡ ಯಾವುದು ಇಮ್ಯಾಜಿನೇಷನ್, ಯಾವುದು ಕಲ್ಪನಾತ್ಮಕ ಉತ್ತರ ಅಲ್ಲ, ಎಲ್ಲ ಶಾಸ್ತ್ರೋಕ್ತವಾಗಿದೆ, ಪುರುಷ ಪರಂಪರಾನುಗತವಾಗಿದೆ. ಸೊ ಹಾಗೆ ಅದು ತುಂಬಾ ಮುಖ್ಯ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಸೂತ ಮುನಿಗಳು ನುಡಿದರು, ಹೇ ಭೃಗುಪುತ್ರನೇ, ಮಹರ್ಷಿ ಮೈತ್ರೇಯ ಮುನಿಗಳು ವಿದುರನಿಂದ ಅದನ್ನೆಲ್ಲ ಕೇಳಿ ತುಂಬಾ ಚೈತನ್ಯ ಭರಿತರಾದರು. ಎಲ್ಲ ತಿಳಿವಳಿಕೆಯು ಅವರ ಹೃದಯಸ್ಥವಾಗಿತ್ತು. ಹಾಗಾಗಿ ಅವರು ಆ ಪ್ರಶ್ನೆಗಳಿಗೆ ಒಂದಾದ ಮೇಲೊಂದರಂತೆ ಉತ್ತರಿಸತೊಡಗಿದರು. ಸೊ ಎನಿವೆ, ಸೊ ನಮಗೆ ಭಾಗವತ ಇದು ಒಬ್ಬರು ಇನ್ನೊಬ್ಬರು ಮಧ್ಯೆ ಇದು ಕೇಳೋದು ಅಂತ ನಮಗೆ ಇದು ನಾವು ಕೇಳ್ತಾ ಇರೋ ವರ್ಷನ್ನು ಸೂತ ಗೋಸ್ವಾಮಿಯವರು ನೈಮಿಷಾರಣ್ಯದಲ್ಲಿ ನಡೆದ ಶೌನಕಾದಿ ಋಷಿಗಳು. ಆದರೆ ಸೂತ ಗೋಸ್ವಾಮಿಗಳು ಹೇಳ್ತಾ ಇರೋ ಪ್ರತಿಯೊಂದೂ ಅವ್ರು ಏನ್ ಕೇಳಿದ್ರು, ಆ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಅಲ್ಲಿ ಯಮುನಾ ತೀರದಲ್ಲಿ ಹೇಳಿದ್ದು, ಸೊ ಅದನ್ನೇ ಕೇಳಿದ್ರು ಅವರು. ಮತ್ತೆ ಅಲ್ಲಿ ಅವರ ಮಧ್ಯೆ ನಡೆದ ಸಂಭಾಷಣೆ ಕೂಡ ಶುಕಮುನಿಗಳು ಹೇಳಿದ್ದೆಲ್ಲ ಹಿಂದೆ ಏನ್ ನಡೀತು ಘಟನೆಗಳು, ಹಿಂದೆ ಈ ರೀತಿ ವಿದುರ ಮೈತ್ರೇಯರ ಸಂವಾದ ಆಗಿದ್ದು. ಸೊ ಈ ರೀತಿಯ ಇದೆ. ಸೊ ಏನು ಇಲ್ಲಿ ಭಾಗವತದಲ್ಲಿ ಬರ್ತಾ ಇದ್ರು, ಇದ್ಯಾವುದು ಊಹಾತ್ಮಕವಾಗಿ ಕಾಲ್ಪನಿಕವಾಗಿ ಬರ್ತಾ ಇಲ್ಲ. ಪ್ರತಿಯೊಂದು ಕೂಡ ಹಿಂದೆ ಶುದ್ಧ ಭಕ್ತರು ಗುರುಶ್ಯ ಪರಂಪರೆಯಲ್ಲಿ ಅವರು ಕೇಳಿದ್ದು, ಅವರ ಅನುಭವದಿಂದ, ಅವರ ಸಾಕ್ಷಾತ್ಕಾರದಿಂದ ಹೇಳಿದ್ದು, ಅದನ್ನೇ ಅವರು ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರೇನೋ ಹೊಸದಾಗಿ ಏನೋ ಒಂದು ಶೋಧನೆ ಮಾಡಿ ಏನೋ ಕಂಡುಹಿಡಿದು ಹೊಸ ರೀತಿಯ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಮಹಾವಿದ್ವಾಂಸರಾದ ಮೈತ್ರೇಯ ಋಷಿಗಳು ನುಡಿದರು, ಹೇ ವಿದುರನೇ, ದೇವೋತ್ತಮ ಪುರುಷನ ಸಲಹೆಯಂತೆ ಬ್ರಹ್ಮದೇವನು ಹೀಗೆ 100 ದೇವಮಾನದ ವರ್ಷಗಳ ಕಾಲ ತಪಸ್ಸಿನಲ್ಲಿ ತೊಡಗಿದನು, ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾದನು. ಸೊ ಇದು ಪ್ರಶ್ನೆ ನಮ್ದು ನಡೀತಾ ಇದೆ. ಲಾಸ್ಟ್ ಟೈಮ್ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಿದ್ದೇನೆ, 100 ವರ್ಷಗಳ 1000 ವರ್ಷಗಳ ಅಂತ. ಸೊ ಎನಿವೆ ಇದು ಮುಂದುವರಿತಾ ಇದೆ. ಇಲ್ಲಿ 100 ಅಂತಾನೆ ಇದೆ. ಇದರಲ್ಲಿ 100 ವರ್ಷಗಳು ಅಂತಾನೆ ಕೊಡ್ತಾರೆ. ಎನಿವೆ ಈ ತರ ಆಮೇಲೆ ನಾವು ಒಂದೊಂದ್ಸಲ ಯೋಚನೆ ಮಾಡ್ತಾ ಇರೋದು, ಒಂದ್ಸಲ ಡಿಸ್ಕಷನ್ ಕೂಡ ನಡೀತಾ ಇರೋದು, ಇದು ಏನು ಪ್ರತಿದಿನದ ಬ್ರಹ್ಮನ ಕಾರ್ಯನ, ಇಲ್ಲ ಅಂದ್ರೆ ಇದು ಬ್ರಹ್ಮ ಹುಟ್ಟಿದ ಸಮಯದಲ್ಲಿ ನಡೆದ ಕಾರ್ಯ.
ಸೊ ಎನಿವೆ ಇದು ಕೂಡ ನನಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ. ಎನಿವೆ ಬಟ್ ಸ್ಟಿಲ್ ಕಂಟಿನ್ಯೂ ಮಾಡೋಣ. ಸೊ ಮುಖ್ಯವಾದದ್ದು ತುಂಬಾ ವರ್ಷಗಳ ಕಾಲ ನನಗೆ ನಾನು ತಿಳ್ಕೊಳ್ಳೋ ಇದರಿಂದ ತಗೊಳ್ಳೋ ಇದು ಸಂದೇಶ ಅಂದ್ರೆ, ಬ್ರಹ್ಮದೇವರು ಈ ತರ ಭಗವಂತನ ಸೇವೆ ಮಾಡೋದು ಕೂಡ ಬಹಳ ತಪಸ್ಸೆ ಮಾಡೋದು, ಭಗವಂತನ ತೃಪ್ತಿಪಡಿಸಿದ್ರು. ಸೊ ಅವರು ಇವಾಗ ಶುದ್ಧ ಭಕ್ತರು ಆದ್ರೂ ಕೂಡ ಅವರು ಭಕ್ತಿ ಸೇವೆಯಲ್ಲಿ ತುಂಬಾ ಸಮಯ ಅವರು ತೊಡಗಿ ಅವರು ಭಗವಂತನ ತೃಪ್ತಿಪಡಿಸಿದ್ರು. ಸೊ ಆ ಬಳಿಕ ಬ್ರಹ್ಮದೇವನು ತಾನು ಆಸೀನನಾದ ಓಕೆ. ಸೊ ಇನ್ನೊಂದು ಇಲ್ಲಿ 100 ವರ್ಷಗಳು ಅಂದ್ರೆ ಇದು ಅವ್ರು ಹೇಳಿದ್ಮೇಲೆ ಮತ್ತೆ 100 ವರ್ಷಗಳು ಅನ್ಕೊಳ್ಬೋದು. ಇಲ್ಲಿ ಇನ್ನೊಂದು ಏನ್ ಅನ್ಕೊಳ್ಬೋದು ಅಂದ್ರೆ, ಇಲ್ಲಿ ದೇವೋತ್ತಮ ಪುರುಷ ಹೇಳಿದ್ಮೇಲೆ 100 ವರ್ಷ ಮಾಡಿದ್ರು. ಸೊ ಅದ್ ಮುಂಚೆ ಕೂಡ ಅವ್ರು ಮಾಡಿದ್ರು, 3 ವರ್ಷ ಮುಂಚೆ 1000 ವರ್ಷ ಮಾಡಿದ್ರ ಅಂತ. ಯಾರಾದ್ರೂ ಏನಾದ್ರು ಡಿಸ್ಕಸ್ ಮಾಡ್ತೀರಾ ಇದ್ರ ಬಗ್ಗೆ? ಹರೇ ಕೃಷ್ಣ ಪ್ರಭುಜಿ. ದೇವಮಾನವ ಅಂತ ಹೇಳಿದ್ರೆ ಇಲ್ಲಿ ದೇವತೆಗಳ ದೇವತೆಗಳ ಇದು ಹೌದು. ಹಾಗೆ ನೋಡಿದ್ರೆ ಬ್ರಹ್ಮನ ಆಯಸ್ಸಲ್ಲ ಪ್ರಭುಜಿ. ಬ್ರಹ್ಮನ ಆಯುಷ್ಯ ಅಲ್ಲ, ಬ್ರಹ್ಮನ ಆಯುಷ್ಯನಲ್ಲ. ಆಮೇಲೆ ಇದು ಮೊದಲು 1000 ವರ್ಷ ಮಾಡಿದ್ರ ಅಂತ ಭಗವಂತನ ನೋಡ್ಲಿಕ್ಕೆ. ವರ್ಷ ಮಾಡಿದ್ದಾರೆ ಪ್ರಭುಜಿ ಅವರು. 1000 ದಿವ್ಯ ವರ್ಷ ಅವಾಗ್ಲೂ ಕೂಡ ಅದು ಯಾವ ದಿವ್ಯ ವರ್ಷ ಅಂದ್ರೆ ಅದು ದೇವತೆಗಳ ಲೆಕ್ಕನ? ಅದು ಯಾವ್ದು? ಅದೇ ದೇವತೆ. ಸೊ ಭಗವಂತ ನೋಡಕ್ಕೆ 1000 ವರ್ಷ ಮಾಡ್ತಾರೆ, ಭಗವಂತ ನೋಡಿದ್ಮೇಲೆ ಮತ್ತೆ 100 ವರ್ಷ ಮಾಡಿದ್ರ ಅಂತ ಇಲ್ಲಿ. ಇದು 100 ವರ್ಷ ದಿವ್ಯ ವರ್ಷ, ದೇವತೆಗಳ ವರ್ಷ ಇದು ಕೂಡ. ಓಕೆ. ಸೊ ಅವ್ರು ತಪಸ್ಸೆ ಮಾಡ್ತಾನೆ ಇರ್ತಾರೆ. ಅವ್ರದ್ದು ಯಾವಾಗ್ಲೂ ಅವ್ರ ಕೈಯಲ್ಲಿ ನಾವು ನೋಡ್ತೀವಿ ಜಪಮಣಿ ಇದ್ದೇ ಇದೆ. ಅವರು ಯಾವಾಗ್ಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ತಪಸ್ಸೆಯಲ್ಲಿ ಇದ್ದೇ ಇರ್ತಾರೆ ಬ್ರಹ್ಮದೇವರು. ಸೊ ಅವರ ತಪಸ್ಸೆ ನಮ್ಗೆ ಯಾರಿಗೂ ಸಮ ಮಾಡಕ್ ಆಗೋದಿಲ್ಲ. ಎಸ್, ಓಕೆ. ಆ ಬ್ರಹ್ಮದೇವನು ದೇವೋತ್ತಮ ಪುರುಷನಾದ ನಾರಾಯಣನಿಗಾಗಿ ತನ್ನನ್ನು ತೊಡಗಿಸಿಕೊಂಡನು ಎಂದರೆ ಭಗವಂತನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡನು ಎಂದರ್ಥ. ಅದು ಎಷ್ಟು ವರ್ಷಗಳವರೆಗಾದರೂ ಆಚರಿಸಬಹುದಾದ ಅತ್ಯುನ್ನತ ತಪಸ್ಸಾಗಿದೆ. ಶಾಶ್ವತವೂ ನಿರಂತರ ಪ್ರೋತ್ಸಾಹಕರವಾದ ಅಂತಹ ಸೇವೆಯಿಂದ ನಿವೃತ್ತಿ ಇಲ್ಲ. ಸೊ ಭಕ್ತಿಯ ಚಟುವಟಿಕೆಗಳಲ್ಲಿ ನಿವೃತ್ತಿ ಇಲ್ಲ. ಆ ಬಳಿಕ ಬ್ರಹ್ಮದೇವನು ತಾನು ಆಸೀನನಾದ ಕಮಲ ಪುಷ್ಪ ಮತ್ತು ಆ ಕಮಲ ಪುಷ್ಪ ಬೆಳೆಯುತ್ತಿರುವ ನೀರು ಎರಡು ಬಲವತ್ತರವಾದ ಚಂಡಮಾರುತದಿಂದಾಗಿ ಕಂಪಿಸುತ್ತಿರುವುದನ್ನು ಕಂಡನು. ಯಾರಾದ್ರೂ ಓದಿ ಭಾವಾರ್ಥ ಶಿವಪ್ರಭುಪಾದರು. ಈ ಐಹಿಕ ಜಗತ್ತನ್ನು ಮಾಯಾಮಯವೆಂದು ಕರೆಯಲಾಗಿದೆ, ಏಕೆಂದರೆ ಇದು ಭಗವಂತನ ಅಲೌಕಿಕ ಸೇವೆಯನ್ನು ಮರೆಸುವ ತಾಣವಾಗಿದೆ. ಹಾಗಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದವನು ಈ ಐಹಿಕ ಜಗತ್ತಿನಲ್ಲಿ ಕೆಲವೊಮ್ಮೆ ಅಷ್ಟು ಹಿತವಲ್ಲದ ಸನ್ನಿವೇಶಗಳಿಂದಾಗಿ ತುಂಬಾ ವಿಚಲಿತನಾಗಬಹುದು. ಮಾಯಾಶಕ್ತಿ ಮತ್ತು ಭಕ್ತ ಈ ಎರಡು ಬಣಗಳ ನಡುವೆ ಯುದ್ಧ ಘೋಷಣೆಯಾಗುತ್ತದೆ. ಕೆಲವೊಮ್ಮೆ ದುರ್ಬಲರಾದ ಭಕ್ತರು ಮಾಯಾಶಕ್ತಿಯ ಬಲವಾದ ಹಲ್ಲೆಗೆ ಬಲಿಪಶುವಾಗಿ ಬೀಳುತ್ತಾರೆ. ಹೀಗಿದ್ಯಾಗೂ ಭಗವಂತನ ಕಾರಣರಹಿತ ಕರುಣೆಯಿಂದಾಗಿ ಬ್ರಹ್ಮದೇವನು ಸಾಕಷ್ಟು ಬಲವುಳ್ಳವನಾಗಿದ್ದನು. ಮಾಯಾಶಕ್ತಿಯು ಆತನ ಸ್ಥಾನದ ಅಸ್ತಿತ್ವವನ್ನು ಹೊಯ್ದಾಡುವಂತೆ ಮಾಡಿತು. ಇದರಿಂದ ಅವನಿಗೆ ವ್ಯಾಕುಲತೆ ಉಂಟಾಯಿತು, ಆದರೂ ಅವನು ಅದಕ್ಕೆ ಬಲಿಪಶು ಆಗಲಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ನಮಗೆ ಮಾಯಾ ಮೇಲೆ ಯುದ್ಧ, ಕೃಷ್ಣ ಪ್ರಜ್ಞೆ ನಾವು ಇದ್ದೇ ಅಲ್ಲಿ ಅಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ ಮಾಯೆಯ ಮೇಲೆ ನಾವು ಯುದ್ಧವನ್ನು ಘೋಷಿಸಿ ಇದ್ದೇವೆ ಅಂತಾನೆ ಅರ್ಥ. ಸೊ ಇಲ್ಲಿ ಹೇಳ್ತಾರೆ, ಹಾಗೆ ಬ್ರಹ್ಮದೇವರು ಕೂಡ ಅವರು ಕೂಡ ಒಂದೊಂದ್ಸಲ ಈ ತರ ಆಗುತ್ತೆ, ವ್ಯಾಕುಲತೆ ಬರ್ಬೋದು. ಆದರೆ ಅವರು ಭಗವಂತನ ಕೃಪೆಯಿಂದ, ಅವರು ಭಗವಂತನ ಸಂಪೂರ್ಣ ಆಶ್ರಯ ಪಡೆದ್ರಿಂದ ಅವರು ಅದರಲ್ಲಿ ಗೆಲ್ಲುವವರು ಆಗ್ತಾರೆ. ಅವ್ರು ಯಾವತ್ತೂ ಸೋಲನ್ನಪ್ಪೋದಿಲ್ಲ ಅವರು. ಸೊ ನಮಗೆ ಅವ್ರಿಗೆ ಇರೋ ವ್ಯತ್ಯಾಸ. ಸೊ ಆಮೇಲೆ ಅವರಿಂದ ನಮಗೂ ಕೂಡ ಪ್ರೋತ್ಸಾಹ. ಅವರಿಗೆ ಯಾವಾಗಲೂ ಗೆಲುವಿನಲ್ಲೇ ಇರ್ತಾರೆ. ನಾವು ಕೂಡ ಪ್ರಯತ್ನ ಪಡಬೇಕು. ಭಗವಂತನ ಸಂಪೂರ್ಣ ಆಶ್ರಯ ಪಡೆಯೋ ಪ್ರಯತ್ನದಿಂದ ನಾವು ಕೂಡ ಆ ಹೋರಾಟವನ್ನು ಮುನ್ನಡೆಸಿ ಆ ಹೋರಾಟದಲ್ಲಿ ಕ್ರಮೇಣವಾಗಿ ನಾವು ಜಯವನ್ನು ಸಾಧಿಸೋಕೆ ಪ್ರಯತ್ನ. ದೀರ್ಘ ತಪಸ್ಸು ಮತ್ತು ಆತ್ಮ ಸಾಕ್ಷಾತ್ಕಾರದ ಅಲೌಕಿಕ ಜ್ಞಾನಗಳು ಬ್ರಹ್ಮದೇವನನ್ನು ವಾಸ್ತವ ಜ್ಞಾನದಲ್ಲಿ ಪಕ್ವವಾಗಿಸಿದವು. ದೀರ್ಘ ತಪಸ್ಸು, ಆತ್ಮ ಸಾಕ್ಷಾತ್ಕಾರದ ಅಲೌಕಿಕ ಜ್ಞಾನ. ಹೀಗಾಗಿ ಆತನು ನೀರಿನೊಂದಿಗೆ ಸಂಪೂರ್ಣವಾಗಿ ಮಾರುತವನ್ನು ಕುಡಿದು ಬಿಟ್ಟನು. ಸೊ ಹೇಳ್ತಾರೆ, ಇದು ಬ್ರಹ್ಮನ ಶಕ್ತಿ. ಹೇಗೆ ಶಕ್ತಿ ಬಂದಿದೆ ಅಂದ್ರೆ ಅವರ ಭಕ್ತಿಯಿಂದ ಶಕ್ತಿ ಬಂದಿದೆ. ಅವರ ಶುದ್ಧ ಭಕ್ತಿ ಸೇವೆಯಿಂದ ಭಗವಂತನ ತೃಪ್ತಿಪಡಿಸಿರೋದ್ರಿಂದ ಅವರಿಗೆ ಶಕ್ತಿ ಇದೆ.
ಹಾಗೆ ಸೊ ಮಾಯೆ ಈ ತರ ಗೊಂದಲ ಬಂದರೂ ಕೂಡ ಅವರು ಅದರಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅವರು. ಬ್ರಹ್ಮದೇವನು ತನ್ನ ಅಸ್ತಿತ್ವಕ್ಕಾಗಿ ನಡೆಸಿದ ಹೋರಾಟವು ಐಹಿಕ ಜಗತ್ತಿನಲ್ಲಿ ಜೀವಿಗಳ ಮತ್ತು ಮಾಯಾಶಕ್ತಿಯ ನಡುವೆ ಮುಂದೆ ನಡೆದ ಹೋರಾಟದ ವೈಯಕ್ತಿಕ ನಿದರ್ಶನವಾಗಿದೆ. ಬ್ರಹ್ಮದೇವನಿಂದ ಆರಂಭಿಸಿ ಈ ಯುಗದವರೆಗೆ ಜೀವಿಗಳು ಐಹಿಕ ಗುಣಗಳ ಒತ್ತಡದ ವಿರುದ್ಧ ಹೋರಾಡುತ್ತಲೇ ಇವೆ. ವಿಜ್ಞಾನದ ಅರಿವಿನಿಂದ ಮತ್ತು ಅಲೌಕಿಕ ಸಾಕ್ಷಾತ್ಕಾರಗಳಿಂದ ನಮ್ಮ ವಿರುದ್ಧ ಕೆಲಸ ಮಾಡುವ ಐಹಿಕ ಶಕ್ತಿಯನ್ನು ನಿಗ್ರಹಿಸಲು ಪ್ರಯತ್ನಿಸಬಹುದು. ಈ ಆಧುನಿಕ ಯುಗದಲ್ಲಿ ಸುಧಾರಿತ ಐಹಿಕ ವೈಜ್ಞಾನಿಕ ಅರಿವು ಮತ್ತು ತಪಸ್ಸುಗಳು ಐಹಿಕ ಶಕ್ತಿಯ ಸಾಮರ್ಥ್ಯವನ್ನು ನಿಗ್ರಹಿಸುವಲ್ಲಿ ತುಂಬಾ ಅದ್ಭುತ ಪಾತ್ರವನ್ನು ವಹಿಸಿವೆ. ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾದವನು ಮತ್ತು ಪ್ರೇಮಮಯ ಅಲೌಕಿಕ ಸೇವೆಯ ಮನೋಭಾವದಿಂದ ಭಗವಂತನ ಆಜ್ಞೆಯನ್ನು ಪರಿಪಾಲಿಸುವನು ಐಹಿಕ ಶಕ್ತಿಯನ್ನು ಯಶಸ್ವಿಯಾಗಿ ನಿಗ್ರಹಿಸಬಹುದಾಗಿದೆ. ನಾವು ಭೌತಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ, ವಿಜ್ಞಾನಿಗಳು ಮತ್ತೆ ಈಗ ಆಧುನಿಕ ಮನುಷ್ಯನು. ಆದರೆ ಮುಖ್ಯವಾಗಿ ಅದನ್ನ ಮಾಡಬಹುದು, ತೊಂದರೆ ಇಲ್ಲ. ಆದ್ರೆ ಅದರಲ್ಲಿ ಭಗವಂತನನ್ನು ಆಶ್ರಯಿಸಬೇಕು. ಪ್ರೇಮಮಯ ಅಲೌಕಿಕ ಸೇವೆಯ ಮನೋಭಾವ, ಅದರಿಂದ ಭಗವಂತನ ಆಜ್ಞೆಯನ್ನು ಪರಿಪಾಲಿಸುವವನು ಐಹಿಕ ಶಕ್ತಿಯನ್ನು ಯಶಸ್ವಿಯಾಗಿ ನಿಗ್ರಹಿಸಬಹುದಾಗಿದೆ. ಆ ಬಳಿಕ ಬ್ರಹ್ಮನು ತಾನು ಕುಳಿತ ಕಮಲವು ವಿಶ್ವದುದ್ದಕ್ಕೂ ವ್ಯಾಪಿಸಿದ್ದನ್ನು ಕಂಡನು. ಅದೇ ಕಮಲದಲ್ಲಿ ಹಿಂದೆ ಲೀನವಾಗಿ ಹೋದ ಲೋಕಗಳನ್ನು ಮತ್ತೆ ಹೇಗೆ ಸೃಷ್ಟಿಸಬೇಕೆಂದು ಅವನು ಧ್ಯಾನಿಸಿದನು. ಓದಿ, ಇನ್ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ವಿಶ್ವದಲ್ಲಿನ ಎಲ್ಲಾ ಲೋಕಗಳ ಬೀಜಗಳು ಬ್ರಹ್ಮದೇವನು ಕುಳಿತ ಕಮಲದ ಒಳಗೆ ಸೇರಿ ಹೋಗಿದ್ದವು. ಲೋಕಗಳೆಲ್ಲವೂ ಆಗಲೇ ಭಗವಂತನಿಂದ ಉತ್ಪಾದಿತವಾಗಿದ್ದವು. ಎಲ್ಲಾ ಜೀವಿಗಳು ಕೂಡ ಬ್ರಹ್ಮದೇವನಲ್ಲಿ ಜನಿಸಿದ್ದವು. ಐಹಿಕ ಜಗತ್ತು ಮತ್ತು ಜೀವಿಗಳೆಲ್ಲ ದೇವೋತ್ತಮ ಪರಮ ಪುರುಷನಿಂದ ಬೀಜ ರೂಪದಲ್ಲಿ ಆಗಲೇ ಉತ್ಪಾದಿತವಾಗಿದ್ದವು. ಬ್ರಹ್ಮದೇವನು ಅದೇ ಬೀಜಗಳನ್ನು ವಿಶ್ವದ ತುಂಬೆಲ್ಲ ಬಿತ್ತಬೇಕಾಗಿತ್ತು. ಆದ್ದರಿಂದ ನೈಜ ಸೃಷ್ಟಿಯನ್ನು ಸರ್ಗ ಎಂದು ಕರೆಯಲಾಗಿದೆ. ಆ ಬಳಿಕ ಬ್ರಹ್ಮದೇವನಿಂದಾಗುವ ಅಭಿವ್ಯಕ್ತಿಯನ್ನು ವಿಸರ್ಗ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಸೊ ಆಗಲೇ ಇಲ್ಲಿ ಒಂದು ರೀತಿ ಹೇಳ್ತಾ ಇರೋದು, ಈ ಲೋಕಗಳು ಕೂಡ ಅದನ್ನ ಸೃಷ್ಟಿಯಾಗೋ ಇದು ಭಗವಂತನ ಆಗ್ಲೇ ಬೀಜದ ರೂಪದಲ್ಲಿ ಅವ್ರು ಕೂಡ ಆಗ್ಲೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಅವರು 3 ವಿಭಾಗಗಳಾಗಿ ಮೊದಲಿಗೆ ಮತ್ತೆ 14 ವಿಭಾಗಗಳಾಗಿ ಲೋಕಗಳನ್ನ ಸೃಷ್ಟಿ ಮಾಡ್ತಾರೆ. ಆದ್ರೆ ಇಲ್ಲಿ ಹೇಳ್ತಾರೆ ಲೋಕದ ಬೀಜಗಳು ಆಗ್ಲೇ ಇತ್ತು. ಸೊ ಬೀಜ ಇದ್ರೆ ಮರ ಬರುತ್ತೆ. ಸೊ ಆಗ್ಲೇ ಒಂದು ರೀತಿಯಲ್ಲಿ ಹೇಳೋದು ಎಲ್ಲದರಲ್ಲೂ ಕೂಡ ಕೃಷ್ಣನ ಕೈ ಇದೆ. ಸೊ ಕೃಷ್ಣನ ಇರೋದ್ರಿಂದಾನೇ ನಂತರ ಬ್ರಹ್ಮದೇವರು ಅದನ್ನ ಬೆಳೆಸ್ತಾರೆ ಮತ್ತೆ ಕೃಷ್ಣ ಶಕ್ತಿಯಿಂದಾನೇ ಅವರು ಇದನ್ನ ಮತ್ತೆ ಇನ್ನೊಂದು ಮಟ್ಟಕ್ಕೆ ತಗೊಂಡೋಗ್ತಾರೆ. ಹೀಗೆ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗಿದ ಬ್ರಹ್ಮದೇವನು ಆ ಕಮಲದ ಸುರುಳಿಯೊಳಗೆ ಹೊಕ್ಕನು. ಅದು ವಿಶ್ವವ್ಯಾಪಿಯಾಗಿ ಹರಡಿಕೊಳ್ಳುತ್ತಿದ್ದಂತೆ ಅವನು ಅದನ್ನು 3 ಜಗತ್ತುಗಳಾಗಿ ವಿಭಾಗಿಸಿದನು. ತದನಂತರ 14 ವಿಭಾಗಗಳಾಗಿ ಮಾಡಿದನು. ಸೊ 3 ಲೋಕಗಳು ನಮಗೆಲ್ಲ ತಿಳಿದ ಹಾಗೆ ಮೇಲೆ ಕೆಳಗೆ ಮಧ್ಯ, ಊರ್ಧ್ವಲೋಕ, ಮಧ್ಯಲೋಕ, ಕೆಳಲೋಕ. ಸೊ ಇಲ್ಲ ಸ್ವರ್ಗಲೋಕಗಳು, ಸ್ವರ್ಗ ಅಲ್ಲ, ಊರ್ಧ್ವ ಮೇಲಿನ ಲೋಕಗಳು ಅಂತಾನೆ ಹೇಳ್ಬೇಕು, ಹೈಯರ್. ಮತ್ತೆ ಮಧ್ಯಸ್ಥ ಲೋಕಗಳು, ಮತ್ತೆ ಕೆಳಗೆ ಮಟ್ಟದ ಲೋಕಗಳು. ಪಕ್ವವಾದ ಅಲೌಕಿಕ ಜ್ಞಾನದಲ್ಲಿ ಭಗವಂತನಿಗೆ ಸಲ್ಲಿಸಿದ ಕಾರಣರಹಿತ ಭಕ್ತಿ ಸೇವೆಯಿಂದಾಗಿ ಬ್ರಹ್ಮದೇವನು ವಿಶ್ವದಲ್ಲಿ ಅತಿ ಉತ್ಕೃಷ್ಟ ವ್ಯಕ್ತಿಯಾಗಿದ್ದಾನೆ. ಅವನು ವಿಭಿನ್ನ ರೀತಿಯ ಜೀವಿಗಳ ನಿವಾಸಕ್ಕಾಗಿ 14 ಲೋಕ ವಿಭಾಗಗಳನ್ನು ಸೃಷ್ಟಿಸಿದನು. ಸೊ ಇಲ್ಲಿ ಕೆಲವು ಪದಗಳಿದೆ, ಅದನ್ನ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಪರಮೇಷ್ಠಿ ಮತ್ತೆ ಓಕೆ, ಓದಿ ಯಾರಾದ್ರೂ ಓದಿ ಬಾಬಾ. ಹರೇ ಕೃಷ್ಣ. ಸರ್ವೋತ್ತಮನಾದ ಭಗವಂತನು ಜೀವಿಗಳ ಎಲ್ಲ ಗುಣಗಳ ತವರು ನಿಧಿಯಾಗಿದ್ದಾನೆ. ಐಹಿಕ ಜಗತ್ತಿನಲ್ಲಿರುವ ಬದ್ಧಾತ್ಮರು ಆ ಗುಣಗಳ ಅಂಶಗಳನ್ನು ಮಾತ್ರ ಪ್ರತಿಬಿಂಬಿಸುತ್ತಾರೆ. ಆದ್ದರಿಂದ ಅವರನ್ನು ಕೆಲವೊಮ್ಮೆ ಪ್ರತಿಬಿಂಬಗಳು ಎಂದು ಕರೆಯಲಾಗಿದೆ. ಈ ಪ್ರತಿಬಿಂಬ ಜೀವಿಗಳು ಸರ್ವೋತ್ತಮನಾದ ಭಗವಂತನ ವಿಭಿನ್ನಾಂಶಗಳಾಗಿ ಭಗವಂತನ ಮೂಲ ಗುಣಗಳನ್ನು ವಿವಿಧ ಪ್ರಮಾಣದಲ್ಲಿ ಬಳುವಳಿಯಾಗಿ ಪಡೆದಿದ್ದಾರೆ. ತಮ್ಮ ಈ ಗುಣಗಳ ಬಳುವಳಿಗೆ ಅನುಗುಣವಾಗಿ ವಿವಿಧ ಜೀವ ಯೋನಿಗಳಾಗಿ ತೋರುತ್ತಾರೆ.
ಮತ್ತು ಬ್ರಹ್ಮದೇವನ ಯೋಜನೆಗೆ ಅನುಗುಣವಾಗಿ ವಿವಿಧ ಲೋಕಗಳಲ್ಲಿ ವಾಸ ವ್ಯವಸ್ಥೆಯನ್ನು ಪಡೆದಿವೆ. ಬ್ರಹ್ಮದೇವನು 3 ಜಗತ್ತುಗಳ ಸೃಷ್ಟಿಕರ್ತನಾಗಿದ್ದಾನೆ. ಅವುಗಳೆಂದರೆ ಪಾತಾಳ ಲೋಕಗಳೆಂಬ ಅಧೋಲೋಕಗಳು, ಭೂರ್ಲೋಕಗಳೆಂಬ ಮಧ್ಯಲೋಕಗಳು, ಸ್ವರ್ಗ ಲೋಕಗಳೆಂಬ ಊರ್ಧ್ವಲೋಕಗಳು, ಆಗಲೂ ಮಹರ್ಲೋಕ, ತಪೋಲೋಕ, ಸತ್ಯಲೋಕ, ಬ್ರಹ್ಮಲೋಕಗಳಂತಹ ಉನ್ನತ ಲೋಕಗಳು ಪ್ರಳಯ ಜಲದಲ್ಲಿ ಲಯವಾಗುವುದಿಲ್ಲ. ಇದಕ್ಕೆ ಕಾರಣ ಆ ಲೋಕಗಳ ನಿವಾಸಿಗಳು ಭಗವಂತನಿಗೆ ಕಾರಣರಹಿತ ಭಕ್ತಿ ಸೇವೆಯನ್ನು ಸಲ್ಲಿಸುವುದೇ ಆಗಿದೆ. ಆ ನಿವಾಸಿಗಳ ಅಸ್ತಿತ್ವವು ದ್ವಿಪರಾರ್ಧ ಕಾಲದ ಕೊನೆಯವರೆಗೂ ಮುಂದುವರಿಯುತ್ತದೆ. ಆಗ ಅವರು ಸಾಮಾನ್ಯವಾಗಿ ಐಹಿಕ ಜಗತ್ತಿನ ಜನ್ಮ ಮರಣಗಳ ಶೃಂಖಲೆಯಿಂದ ಬಿಡುಗಡೆ ಪಡೆಯುತ್ತಾರೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ನಮ್ಮ ಗುಣಗಳ ಅನುಸಾರವಾಗಿ, ನಮ್ಮ ಕರ್ಮ ಅನುಸಾರ, ನಮ್ಮ ಇಚ್ಛೆಗಳು ಅನುಸಾರವಾಗಿ 14 ಲೋಕಗಳನ್ನು ಅವರು ಬೇರೆ ಬೇರೆ ವಾತಾವರಣದಲ್ಲಿ ಸೃಷ್ಟಿ ಮಾಡ್ತಾರೆ. ವಿದುರನು ಮೈತ್ರೇಯರನ್ನು ಪ್ರಶ್ನಿಸಿದನು. ಮತ್ತೆ ಸೆಕೆಂಡ್ ಇನ್ನೊಂದು ಪ್ರಶ್ನೆ. ಮಹಾವಿದ್ವಾಂಸರಾದ ಋಷಿಯೇ, ಅದ್ಭುತ ಕ್ರಿಯೆಗಳನ್ನು ತೋರುವ ಪರಮಪ್ರಭುವಿನ ಇನ್ನೊಂದು ರೂಪವಾದ ಶಾಶ್ವತ ಕಾಲವನ್ನು ದಯವಿಟ್ಟು ವರ್ಣಿಸಿರಿ. ಈ ಶಾಶ್ವತ ಕಾಲದ ಕುರುಹುಗಳೇನು? ದಯವಿಟ್ಟು ಅವುಗಳನ್ನು ನಮಗೆ ವಿವರವಾಗಿ ತಿಳಿಸಿ. ಓದ್ಲಾ ಪ್ರಭುಜಿ? ಓದಿ ಮಾತು. ಇಡೀ ವಿಶ್ವವು ಪರಮಾಣುವಿನಿಂದ ಆರಂಭಿಸಿ ಅತಿ ದೊಡ್ಡದಾದ ಸ್ವಯಂ ವಿಶ್ವದವರೆಗೆ ನಾನಾ ಬಗೆಯ ಸತ್ಯಗಳ ಅಭಿವ್ಯಕ್ತಿಯಾಗಿದೆ. ಅವೆಲ್ಲವೂ ಶಾಶ್ವತ ಕಾಲ ರೂಪದಲ್ಲಿರುವ ಪರಮಪ್ರಭುವಿನ ನಿಗ್ರಹಕ್ಕೆ ಒಳಪಟ್ಟಿರುತ್ತವೆ. ಈ ನಿಯಾಮಕ ಕಾಲವು ನಿರ್ದಿಷ್ಟ ದೈಹಿಕ ಘಟಕಗಳಿಗೆ ಸಂಬಂಧಿಸಿದಂತೆ ವಿವಿಧ ಆಯಾಮಗಳನ್ನು ಹೊಂದಿದೆ. ಪರಮಾಣುಗಳ ಅಳಿವಿಗೆ ಒಂದು ಕಾಲವಿದೆ. ವಿಶ್ವದ ಅಳಿವಿಗೂ ಕೂಡ ಒಂದು ಕಾಲವಿದೆ. ಮನುಷ್ಯ ಜೀವಿಯ ದೇಹದ ಪ್ರಳಯಕ್ಕೊಂದು ಕಾಲವಿದೆ. ವಿಶ್ವದ ಶರೀರದ ಪ್ರಳಯಕ್ಕೆ ಒಂದು ಕಾಲವಿದೆ. ಹಾಗೆಯೇ ಬೆಳವಣಿಗೆ, ಅಭಿವೃದ್ಧಿ, ಪರಿಣಾಮಾತ್ಮಕ ಕ್ರಿಯೆಗಳೆಲ್ಲ ಕಾಲದ ಅಂಶವನ್ನು ಅವಲಂಬಿಸಿವೆ. ವಿದುರನು ವಿವಿಧ ಭೌತಿಕ ಅಭಿವ್ಯಕ್ತಿಗಳನ್ನು ಮತ್ತು ಅವುಗಳ ಪ್ರಳಯದ ಕಾಲಗಳನ್ನು ವಿವರವಾಗಿ ತಿಳಿಯಬಯಸಿದನು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಇನ್ನೊಂದು 2-3 ಶ್ಲೋಕಗಳೀಗ ಮೈತ್ರೇಯರು ಕಾಲ ಬಗ್ಗೆ ಹೇಳ್ತಾರೆ. ಶಾಶ್ವತ ಕಾಲವು ಐಹಿಕ ತ್ರಿಗುಣಗಳ ಪರಸ್ಪರ ಕಾರ್ಯದ ಪ್ರಾಥಮಿಕ ಮೂಲವಾಗಿದೆ. ಅದು ಅವ್ಯಯವಾದದ್ದು ಮತ್ತು ಅಮಿತವಾದದ್ದು. ಅದು ಐಹಿಕ ಸೃಷ್ಟಿಯಲ್ಲಿ ದೇವೋತ್ತಮ ಪರಮಪುರುಷನ ಲೀಲೆಗಳಿಗಾಗಿ ಅವನ ಉಪಕರಣವಾಗಿ ಕೆಲಸ ಮಾಡುತ್ತದೆ. ಹರೇ ಕೃಷ್ಣ. ಓದ್ಬೋದಾ ಪ್ರಭುಜಿ ಭಾವಾರ್ಥ? ಓದಿ ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಿರಾಕಾರವಾದ ಕಾಲದ ಅಂಶವು ಪರಮಪ್ರಭುವಿನ ಉಪಕರಣವಾಗಿ ಐಹಿಕ ಅಭಿವ್ಯಕ್ತಿಯ ಹಿನ್ನೆಲೆಯಾಗಿದೆ. ಇದು ಐಹಿಕ ಗುಣಗಳಿಗೆ ಒದಗಿಸಿದ ಸಹಾಯಕ ಘಟಕವಾಗಿದೆ. ಕಾಲ ಎಲ್ಲಿ ಆರಂಭವಾಗುತ್ತದೆ ಮತ್ತು ಎಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನು ಯಾರೊಬ್ಬನೂ ತಿಳಿದಿಲ್ಲ. ಈ ಕಾಲ ಮಾತ್ರ ಐಹಿಕ ಅಭಿವ್ಯಕ್ತಿಯ ಸೃಷ್ಟಿ, ಸ್ಥಿತಿ, ಲಯಗಳ ದಾಖಲೆಯನ್ನು ಇಡಬಹುದಾಗಿದೆ. ಈ ಕಾಲದ ಅಂಶವು ಸೃಷ್ಟಿಯ ಐಹಿಕ ಕಾರಣವಾಗಿದೆ. ಆದ್ದರಿಂದಲೇ ದೇವೋತ್ತಮ ಪುರುಷನ ಸ್ವವಿಸ್ತರಣವಾಗಿದೆ. ಕಾಲವನ್ನು ಭಗವಂತನ ನಿರಾಕಾರ ಸ್ವರೂಪವೆಂದು ಪರಿಗಣಿಸಲಾಗಿದೆ. ಈ ಕಾಲಾಂಶವನ್ನು ಆಧುನಿಕ ಮನುಜರು ನಾನಾ ಬಗೆಯಲ್ಲಿ ವಿವರಿಸಿದ್ದಾರೆ. ಕೆಲವರು ಶ್ರೀಮದ್ ಭಾಗವತದಲ್ಲಿ ಇದನ್ನು ವಿವರಿಸಿದಂತೆಯೇ ಒಪ್ಪಿಕೊಂಡಿದ್ದಾರೆ. ಉದಾಹರಣೆಗೆ ಹೀಬ್ರೂ ಸಾಹಿತ್ಯದಲ್ಲಿ ಅದೇ ಮನೋಭಾವದಿಂದ ಕಾಲವನ್ನು ಭಗವಂತನ ಪ್ರತಿನಿಧಿ ಎಂದು ಒಪ್ಪಿಕೊಳ್ಳಲಾಗಿದೆ. ಅಲ್ಲಿ ಹೀಗೆ ಹೇಳಲಾಗಿದೆ: ವಿವಿಧ ಕಾಲಗಳಲ್ಲಿ ಮತ್ತು ವಿವಿಧ ರೀತಿಗಳಲ್ಲಿ ಇರುವ ಭಗವಂತನೇ ಗತಕಾಲದಲ್ಲಿ ಪ್ರವಾದಿಗಳ ಮೂಲಕ ಪಿತೃಗಳನ್ನು ಕುರಿತು ಮಾತನಾಡಿದ್ದನು. ಆಧ್ಯಾತ್ಮಿಕವಾಗಿ ಕಾಲವನ್ನು ಪರಾತ್ಪರ ಮತ್ತು ನೈಜವೆಂದು ಗುರುತಿಸಲಾಗಿದೆ. ಪರಾತ್ಪರ ಕಾಲವು ನಿರಂತರವಾದದ್ದು. ಅದು ಐಹಿಕ ವಸ್ತುಗಳ ಶೀಘ್ರಗತಿಯ ಅಥವಾ ಮಂದಗತಿಯ ಪರಿಣಾಮಕ್ಕೊಳಪಟ್ಟಿದ್ದಲ್ಲ. ಖಗೋಳಶಾಸ್ತ್ರ ರೀತ್ಯ ಮತ್ತು ಗಣಿತಶಾಸ್ತ್ರ ರೀತ್ಯ ಕಾಲವನ್ನು ವೇಗ ಪರಿವರ್ತನೆ ಮತ್ತು ನಿರ್ದಿಷ್ಟ ವಸ್ತುವಿನ ಜೀವನ ಇವುಗಳಿಗೆ ಸಾಪೇಕ್ಷವಾಗಿ ಎಣಿಕೆ ಮಾಡಲಾಗಿದೆ. ವಾಸ್ತವಿಕವಾಗಿ ವಸ್ತುಗಳ ಸಾಪೇಕ್ಷತೆಯೊಂದಿಗೆ ಕಾಲಕ್ಕೆ ಯಾವ ಸಂಬಂಧವೂ ಇಲ್ಲ. ಹಾಗಿದ್ದರೂ ಎಲ್ಲವೂ ಕಾಲವು ಒದಗಿಸಿದ ಸೌಲಭ್ಯಗಳಿಗನುಗುಣವಾಗಿ ರೂಪಿತವಾಗಿವೆ ಮತ್ತು ಗಣಿತವಾಗಿವೆ. ಕಾಲವು ನಮ್ಮ ಇಂದ್ರಿಯಗಳ
ಕ್ರಿಯೆಗಳ ಮೂಲ ಮಾಪಕವಾಗಿದೆ. ಆದ್ದರಿಂದಲೇ ನಾವು ಭೂತ, ವರ್ತಮಾನ, ಭವಿಷ್ಯತ್ತುಗಳನ್ನು ಎಣಿಸುತ್ತೇವೆ. ಆದರೆ ವಾಸ್ತವಿಕವಾದ ಎಣಿಕೆಯಲ್ಲಿ ಕಾಲಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಕಾಲದ ಅತ್ಯಲ್ಪ ಭಾಗವನ್ನು ಕೋಟಿಗಟ್ಟಲೆ ಹಣದಿಂದಲೂ ಕೊಳ್ಳಲಾಗದು. ಆದ್ದರಿಂದ ಪ್ರಯೋಜನವಿಲ್ಲದೆ ಕಳೆದು ಹೋದ ಕ್ಷಣಕಾಲವನ್ನು ಜೀವನದಲ್ಲಾದ ಅತಿ ದೊಡ್ಡ ನಷ್ಟವೆಂದೇ ಎಣಿಸಬೇಕೆಂದು ಪಂಡಿತ ಚಾಣಕ್ಯನು ಹೇಳಿದ್ದಾನೆ. ಕಾಲವು ಮನಃಶಾಸ್ತ್ರದ ಯಾವುದೇ ರೂಪಕ್ಕೆ ಅಧೀನವಾಗಿಲ್ಲ, ಅಥವಾ ತಮ್ಮಲ್ಲೇ ಕ್ಷಣಕಾಲದ ವಾಸ್ತವ ಸತ್ಯವೂ ಆಗಿಲ್ಲ. ಆದರೆ ಅವು ನಿರ್ದಿಷ್ಟ ಅನುಭವಗಳನ್ನು ಅವಲಂಬಿಸಿವೆ. ಆದ್ದರಿಂದ ಕಾಲಾಂಶವು ಭಗವಂತನ ಬಹಿರಂಗ ಶಕ್ತಿಯ ಕ್ರಿಯೆ ಪ್ರತಿಕ್ರಿಯೆಗಳ ರೂಪದ ಕಾರ್ಯಗಳಿಂದ ಅಂತರ್ಮಿಶ್ರಿತವಾಗಿದೆ ಎಂದು ಶ್ರೀಲ ಜೀವ ಗೋಸ್ವಾಮಿಯವರು ನಿರ್ಣಯಿಸುತ್ತಾರೆ. ಬಹಿರಂಗ ಶಕ್ತಿ ಅಥವಾ ಐಹಿಕ ಪ್ರಕೃತಿಯು ಸ್ವಯಂ ಭಗವಂತನಾದ ಕಾಲಾಂಶದ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ. ಅದರಿಂದಾಗಿಯೇ ಐಹಿಕ ಪ್ರಕೃತಿಯು ವಿಶ್ವಾಭಿವ್ಯಕ್ತಿಯಲ್ಲಿ ಅನೇಕ ಅದ್ಭುತ ಸಂಗತಿಗಳನ್ನು ಉಂಟು ಮಾಡದಂತೆ ತೋರುತ್ತದೆ. ಭಗವದ್ಗೀತೆಯು 9.12 ಈ ಒಟ್ಟಾಭಿಪ್ರಾಯವನ್ನು ಈ ಕೆಳಗಿನಂತೆ ದೃಢಪಡಿಸಿದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಸ್ಕ್ರೋಲ್ ಮಾಡಿ ಪ್ರಭುಜಿ. ಆಯ್ತು, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಕಾಲವು ಭಗವಂತನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ಸ್ವರೂಪವಾಗಿದೆ. ಈ ಕಾಲವೆಂಬ ಸಾಧನದಿಂದಾಗಿ ವಿಶ್ವವು ಐಹಿಕ ಶಕ್ತಿಯಾಗುತ್ತದೆ. ಆ ಮೂಲಕ ಅದು ಸರ್ವೋತ್ತಮವಾದ ಭಗವಂತನಿಂದ ಬೇರೆಯಾಗುತ್ತದೆ. ಆದರೆ ವಿಷ್ಣುವಿನ ಐಹಿಕ ಶಕ್ತಿಯ ಪ್ರಭಾವದಿಂದಲೇ ಅದು ಭಗವಂತನ ವಾಸ್ತವ ಅಭಿವ್ಯಕ್ತಿಯೂ ಆಗುತ್ತದೆ. ಇನ್ಯಾರು ಓದಿ. ಹರೇ ಕೃಷ್ಣ. ಓದಿ ಪ್ರಭುಜಿ. ಓದಿ ಮಾತಾಜಿ. ಇದಂ ಹಿ ವಿಶ್ವ ಭಗವಾನ್ ಇವೇ ತರಹ ಭಾಗವತ 1.5.20 ಎಂದು ಹೇಗೆಯೇ ಹಿಂದೆಯೇ ನಾರದರು ವ್ಯಾಸ ಮಹರ್ಷಿಗಳ ಎದುರಿಗೆ ಹೇಳಿದಂತೆ ಈ ಅವ್ಯಕ್ತವಾದ ಜಗತ್ತು ಸ್ವಯಂ ದೇವೋತ್ತಮ ಪುರುಷನೇ ಆಗಿದೆ. ಆದರೆ ಇದು ಭಗವಂತನಿಂದ ಆಚೆಗಿರುವ ಅಥವಾ ಹೊರತಾದ ಬೇರೆ ಏನೋ ಆಗಿ ತೋರುತ್ತದೆ. ಕಾಲವೆಂಬ ಸಾಧನದಿಂದಾಗಿ ಇದು ಭಗವಂತನಿಂದ ಬೇರ್ಪಟ್ಟಿದೆ, ಆದ್ದರಿಂದ ಹಾಗೆ ತೋರುತ್ತದೆ. ಇದನ್ನು ಧ್ವನಿ ಸುರುಳಿಯಲ್ಲಿ ಇರುವ ವ್ಯಕ್ತಿಯೊಬ್ಬನ ಮುದ್ರಿತ ಧ್ವನಿಗೆ ಹೋಲಿಸಬಹುದು. ಈಗ ಆ ವ್ಯಕ್ತಿಯು ಮುದ್ರಿತ ಧ್ವನಿಯಿಂದ ಬೇರ್ಪಟ್ಟಿರುತ್ತಾನೆ. ಧ್ವನಿ ಮುದ್ರಣವು ಟೇಪಿನಲ್ಲಿ ಸ್ಥಿತವಾದಂತೆ ಇಡೀ ವಿಶ್ವದ ಅಭಿವ್ಯಕ್ತಿಯು ಐಹಿಕ ಶಕ್ತಿಯಲ್ಲಿ ಸ್ಥಿತವಾಗಿದೆ. ಕಾಲವೆಂಬ ಸಾಧನದಿಂದ ಅದು ಬೇರೆಯಾಗಿ ತೋರುತ್ತದೆ. ಈ ಐಹಿಕ ಅಭಿವ್ಯಕ್ತಿಯು ಸರ್ವೋತ್ತಮನಾದ ಭಗವಂತನ ವಾಸ್ತವ ಅಭಿವ್ಯಕ್ತಿಯಾಗಿದೆ ಮತ್ತು ಭಗವಂತನ ನಿರಾಕಾರ ಲಕ್ಷಣವನ್ನು ಪ್ರದರ್ಶಿಸುತ್ತದೆ. ಅದಷ್ಟನ್ನೇ ನಿರಾಕಾರವಾದಿಗಳಾದ ತತ್ವಶಾಸ್ತ್ರಜ್ಞರು ಆರಾಧಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಯಾರಾದ್ರೂ ಡಿಸ್ಕಸ್ ಮಾಡ್ಬೇಕಾ ಇದ್ರ ಬಗ್ಗೆ? ಕಾಲ ಶ್ರೀಲ ಪ್ರಭುಪಾದರು ಬೇರೆ ಇವಾಗ ಹೆಬ್ರೂ ಸಾಹಿತ್ಯ ಅಂದ್ರೆ ಮೋಸ್ಟ್ಲಿ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್ ಎಲ್ಲ ಇರಬೇಕು ಹೇಳ್ತಾರೆ. ಅಲ್ಲೂ ಕೂಡ ಭಗವಂತನು ಕಾಲ ಬಗ್ಗೆ ಒಂದು ವಿವರಣೆ ಇದೆ ಅಂತ ಹೇಳ್ತಾರೆ. ಭಗವಂತನ ಒಂದು ಅಭಿವ್ಯಕ್ತಿ ಅಂತ ರೀತಿಯ ಅಂತ ಇಲ್ಲಿ ಹೇಳಿರೋದು. ಇಬ್ರು ಸಾಹಿತ್ಯದಲ್ಲೂ ಅದೇ ಅನುಭವ, ಕಾಲವನ್ನು ಭಗವಂತನ ಪ್ರತಿನಿಧಿ ಎಂದು ಒಪ್ಪಿಕೊಳ್ಳಲಾಗಿದೆ. ಆಧ್ಯಾತ್ಮಿಕವಾಗಿ ಕಾಲವನ್ನು ಪರಾತ್ಪರ ಮತ್ತು ನೈಜವೆಂದು ಗುರುತಿಸಲಾಗಿದೆ. ಪರಾತ್ಪರ ಕಾಲವು ನಿರಂತರವಾದದ್ದು. ಅದು ಐಹಿಕ ವಸ್ತುಗಳ ಗತಿಯ ಅಥವಾ ಮಂದಗತಿಯ ಪರಿಣಾಮಕ್ಕೆ ಒಳಪಟ್ಟಿದ್ದಲ್ಲ. ಅಂದ್ರೆ ಇದರಲ್ಲೂ ಆಧ್ಯಾತ್ಮಿಕ ಇದರಲ್ಲೂ ಇದೆ, ಕಾಲ ಇದೆ. ಆದರೆ ಆ ಕಾಲ ಅದು ಬೇರೆ ಆಗುತ್ತದೆ, ಬೇರೆ ಶಾಶ್ವತ ನೆಲೆಯಲ್ಲಿ. ಅದು ಇದು ಭೌತಿಕ ಜಗತ್ತಿನಲ್ಲಿ ನೆಲೆ ಕಾಲ. ಖಗೋಳಶಾಸ್ತ್ರ ರೀತಿಯ ಅಥವಾ ಮತ್ತು ಗಣಿತಶಾಸ್ತ್ರ ರೀತಿಯ ಕಾಲವನ್ನು ವೇಗ ಪರಿವರ್ತನೆ ಮತ್ತು ನಿರ್ದಿಷ್ಟ ವಸ್ತುವಿನ ಜೀವನ ಇವುಗಳಿಗೆ ಸಾಪೇಕ್ಷವಾಗಿ ಎಣಿಕೆ ಮಾಡಲಾಗಿದೆ.
ಹೀಗೆ ಪ್ರಭುಪಾದರು ನಮಗೆ ಕಾಲವನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಹೀಗೆ ಇವರು ಹೇಳಿದ್ದಾರೆ, ಯಾರು ಚಾಣಕ್ಯ ಪಂಡಿತರು ಹೇಳಿದ ಹಾಗೆ ಅದನ್ನ ಎಷ್ಟು ಕೋಟಿಗಟ್ಟಲೆ ಹಣ ಇದ್ರೂ ಕೂಡ ಒಂದು ಹೋಗಿದ ಕಾಲವನ್ನು ನಾವು ಪಡಿಲಿಕ್ಕಾಗ್ತದೆ. ಸೊ ಕಾಲವನ್ನು ಸರಿಯಾದ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸಬೇಕು. ಆ ಪಾಯಿಂಟ್ ಹೇಳ್ತಾರೆ. ಬಹಿರಂಗ ಶಕ್ತಿ ಅಥವಾ ಐಹಿಕ ಪ್ರಕೃತಿಯು ಸ್ವಯಂ ಭಗವಂತನಾದ ಕಾಲ ಅಂಶದ ಮೇಲ್ವಿಚಾರಣೆಯಡಿಯಲ್ಲಿ ಕೆಲಸ ಮಾಡುತ್ತದೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಸೊ ಕೃಷ್ಣನ ನಿರ್ವಹಣೆ ಅಂದ್ರೆ ಅವನ ಕಾಲದ ಸ್ವರೂಪದ, ಕಾಲದ ಪ್ರತಿನಿಧಿ, ಕಾಲದ ರೂಪದ ನಿರ್ವಹಣೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಹೇಗೆ ನಿರ್ವಹಿಸ್ತಾನೆ ಅಂದ್ರೆ ಕಾಲದ ಮೂಲಕ ನಿರ್ವಹಿಸ್ತಾನೆ. ಅವನ ಅಧ್ಯಕ್ಷ, ಅದೇ ಅವನ ಮೇಲ್ವಿಚಾರಣೆ, ಮೊದಲಿಗೆ ಮೇಲ್ವಿಚಾರಣೆ, ಕಾಲಾಂಶದ ಮೇಲ್ವಿಚಾರಣೆ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ವಿಶ್ವಂ ವೈ ಬ್ರಹ್ಮತನ್ಮಾತ್ರಂ ಸಂಸ್ಥಿತಂ ವಿಷ್ಣುಮಾಯ ಈಶ್ವರೇಣ ಪರಿಚ್ಛಿನ್ನಂ ಕಾಲೇನ ಅವ್ಯಕ್ತ ಮೂರ್ತಿನ. ಕಾಲವು ಭಗವಂತನ ಅವ್ಯಕ್ತವಾದ ಮತ್ತು ನಿರಾಕರವಾದ ಸ್ವರೂಪವಾಗಿದೆ. ಈ ಕಾಲವೆಂಬ ಸಾಧನದಿಂದಾಗಿ ವಿಶ್ವವು ಐಹಿಕ ಶಕ್ತಿಯಾಗುತ್ತದೆ. ಈ ಮೂಲಕ ಅದು ಸರ್ವೋತ್ತಮನಾದ ಭಗವಂತನಿಂದ ಬೇರೆಯಾಗುತ್ತದೆ. ಆದರೆ ವಿಷ್ಣುವಿನ ಐಹಿಕ ಶಕ್ತಿಯ ಪ್ರಭಾವದಿಂದಲೇ ಅದು ಭಗವಂತನ ವಾಸ್ತವ ಅಭಿವ್ಯಕ್ತಿಯೂ ಆಗುತ್ತದೆ. ಸೊ ಒಂದು ರೀತಿಯಲ್ಲಿ ಅಚಿಂತ್ಯ ಭೇದ ಅಭೇದ ಭಗವಂತನೇ ಅಂತ ಹೇಳೋದು, ಆದ್ರೆ ಭಗವಂತನ ಅಭಿನ್ನ, ಅದು ಭಿನ್ನ ಇದೆ. ಭಗವಂತನ ಶಕ್ತಿ ರೂಪದಲ್ಲಿ ಅದು ಭಿನ್ನ. ಈಶ್ವರೇಣ ಪರಿಚ್ಛಿನ್ನ, ಬೇರೆಯಾಗಿದೆ. ಈ ವಿಶ್ವ ಅಭಿವ್ಯಕ್ತಿಯು ಭೂತಕಾಲದಲ್ಲೂ ಈಗ ಇರುವಂತೆಯೇ ಇತ್ತು, ಭವಿಷ್ಯದಲ್ಲಿಯೂ ಇದು ಇದೇ ರೀತಿ ಮುಂದುವರಿಯುತ್ತದೆ. ಅಂದ್ರೆ ಭೌತಿಕ ಜಗತ್ತು ನಡೀತಾ ಇರುತ್ತೆ, ಬರುತ್ತೆ, ಇರುತ್ತೆ, ಮತ್ತೆ ಹೋಗುತ್ತೆ. ಸೊ ಇದು ಬರುತ್ತೆ, ಇರುತ್ತೆ, ಹೋಗುತ್ತೆ, ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಭೌತಿಕ ಕಾಲ. ಇದು ವಿಶ್ವಾಭಿವ್ಯಕ್ತಿ, ವಿಶ್ವದ ಅಭಿವ್ಯಕ್ತಿ. ಇದು ಮಾಯೆ ಅಲ್ಲ. ಇದು ಮಾಯೆ ಅಂದ್ರೆ ಒಂದ್ ರೀತಿ ಇದು ಇಲ್ಲ ಅಂತಲ್ಲ, ಇದು ಇದೇ ಇದೆ, ನಿಜವಾಗ್ಲೂ ಆಗ್ತಾ ಇದೆ. ನಮಗೆ ನಿಜವಾಗ್ಲೂ ಈ ಬದಲಾವಣೆಗಳಾಗ್ತಾ ಇದೆ, ನಿಜವಾಗ್ಲೂ ನಮಗೆ ಅನುಭವ ಕೂಡ ಆಗ್ತಾ ಇದೆ ನಮ್ಗೆ. ಸೊ ಇದು ನಿರಂತರವಾಗಿ ಭೌತಿಕ ಜಗತ್ತಿನಲ್ಲಿ ನಡೆಯುವಂತಹ ಚಟುವಟಿಕೆ, ಕಾರ್ಯ. ಶಾಶ್ವತ ಅಲ್ಲ ಅಂತ ಹೇಳಿದ್ರೆ ಇದು ಹೀಗೆ ಇರುತ್ತೆ ಅಂತಲ್ಲ, ಬದಲಾವಣೆ ಆಗುತ್ತೆ. ಆದ್ರೆ ಮತ್ತೆ ನಾಶ ಆದ್ಮೇಲೆ ಮತ್ತೆ ಬರುತ್ತೆ, ಮತ್ತೆ 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 ಆಗ್ತಾ ಇರುತ್ತೆ. ಕಾಲದ ಪ್ರಭಾವದಲ್ಲಿ, ಭೌತಿಕ ಕಾಲದ ಪ್ರಭಾವದಲ್ಲಿ ಭೌತಿಕ ಜಗತ್ತು ನಡೀತಾನೆ ಇರುತ್ತೆ. ಈ ಐಹಿಕ ಜಗತ್ತಿನ ಚಿರಸ್ಥಾಯಿಯಾದ ಅಭಿವ್ಯಕ್ತಿ ಸ್ಥಿತಿ ಪ್ರಳಯಗಳಿಗೆ ವ್ಯವಸ್ಥಿತವಾದ ಕಾರ್ಯಯೋಜನೆಯಾಗಿದೆ. ಇದು ಈಗ ಸೃಷ್ಟಿಯಾದಂತೆ ಮತ್ತು ಮುಂದೆ ನಷ್ಟವಾಗುವಂತೆ ಗತಕಾಲದಲ್ಲೂ ಇತ್ತು. ಕಾಲಾಂತರದಲ್ಲಿ ಮತ್ತೆ ಇದರ ಸೃಷ್ಟಿ ಸ್ಥಿತಿ ಲಯಗಳು ಸಂಭವಿಸುವು. ಆದ್ದರಿಂದ ಕಾಲಗತಿಯ ವ್ಯವಸ್ಥಿತ ಪ್ರಕ್ರಿಯೆಗಳು ಚಿರಸ್ಥಾಯಿಯೂ ಶಾಶ್ವತವೂ ಆಗಿವೆ. ಅದನ್ನು ಮಿಥ್ಯೆ ಎಂದು ಹೇಳಲಾಗದು. ಈ ಅಭಿವ್ಯಕ್ತಿಯು ಅಶಾಶ್ವತವೂ ಸಾಂದರ್ಭಿಕವೂ ಆಗಿದೆ. ಆದರೆ ಮಾಯಾವಾದಿ ತತ್ವಶಾಸ್ತ್ರಜ್ಞರು ವಾದಿಸುವಂತೆ ಇದು ಮಿಥ್ಯೆ ಅಲ್ಲ. ಓಕೆ, ಇದಾದ್ರ ನಂತರ ಇನ್ನ ಬೇರೆ ಡೀಟೇಲ್ ಬರ್ತಾರೆ. ಈಗ ಕಾಲದ ವಿವರಣೆ ನಂತರ ತ್ರಿಗುಣಗಳ ಪರಸ್ಪರ ಕ್ರಿಯೆಯಿಂದಾಗಿ ನೈಸರ್ಗಿಕವಾಗಿ ಸಂಭವಿಸುವ ಒಂದು ಸೃಷ್ಟಿ ಇಲ್ಲದೆ ವಿವಿಧ ಬಗೆಯ 9 ಸೃಷ್ಟಿಗಳಿವೆ. ಶಾಶ್ವತ ಕಾಲ, ಐಹಿಕ ಮೂಲಾಂಶಗಳು ಮತ್ತು ಸ್ವಕರ್ಮದ ಗುಣಗಳಿಂದಾಗಿ 3 ಬಗೆಯ ಪ್ರಳಯಗಳಿವೆ. ನೀವೇ ಇಲ್ಲಿ 9 ಅಂತ ಹೇಳ್ತಾರೆ, ಆದ್ರೆ ಡಿಸ್ಕ್ರಿಪ್ಷನ್ 10 ಬರುತ್ತೆ. 10 ಟೈಪ್ಸ್ ಆಫ್ ಎಕ್ಸ್ಪ್ಲನೇಷನ್ ಇವೆ ಇಲ್ಲಿ. ಪರಮಪುರುಷನ ಸಂಕಲ್ಪಕ್ಕೆ ಅನುಗುಣವಾಗಿ ಪೂರ್ವ ನಿಶ್ಚಿತ ಸೃಷ್ಟಿಗಳು ಮತ್ತು ಪ್ರಳಯಗಳು ಸಂಭವಿಸುತ್ತವೆ. ಐಹಿಕ ಮೂಲಾಂಶಗಳ ಪೂರಕ ಕ್ರಿಯೆಗಳಿಂದಾಗುವ ಇತರ ಸೃಷ್ಟಿಗಳು ಇವೆ. ಅವು ಬ್ರಹ್ಮದೇವನ ಬುದ್ಧಿಶಕ್ತಿಯಿಂದ ಸಂಭವಿಸುತ್ತವೆ. ಮುಂದೆ ಇವುಗಳನ್ನು ಹೆಚ್ಚು ವಿವರವಾಗಿ ಬಣ್ಣಿಸಲಾಗಿದೆ.
ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯನ್ನು ಮಾತ್ರ ಕೊಡಲಾಗಿದೆ. ಆ 3 ಬಗೆಯ ಪ್ರಳಯಗಳೆಂದರೆ, ಒಂದು ಇಡೀ ವಿಶ್ವದ ಪ್ರಳಯದ ಪೂರ್ವನಿಶ್ಚಿತ ಕಾಲದಿಂದ ಆಗುವಂತಹದ್ದು. ಎರಡನೆಯದು ಅನಂತನ ಬಾಯಿಯಿಂದ ಹೊರಬರುವ ಬೆಂಕಿಯಿಂದಾಗುವಂತಹದ್ದು. 3 ತನ್ನ ಗುಣಾತ್ಮಕ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳಿಂದ ಆಗುವಂತಹದ್ದು. ಒಂದು ಕಡೆ ನಾನು ಇಲ್ಲಿ ಓದಿದ್ದು ಭಕ್ತರು ಹೇಳೋದು ಅದನ್ನ, ಒಂದು ಬ್ರಹ್ಮನ ಅಂತ್ಯ ಸಮಯದಲ್ಲಿ ಆಗುವ ಇದು ಏನೋ ಪ್ರಳಯ ಅಂತ, ಇನ್ನೊಂದು ಅವರ ಪ್ರತಿನಿತ್ಯ ಆಗುವ ಒಂದು ಪ್ರಳಯ ಅಂತ, ಇನ್ನೊಂದು ನಮ್ಮ ಜೀವನದಲ್ಲಿ ನಮ್ಮ ಕರ್ಮ ಅನುಸಾರ ನಮಗೆ ಪ್ರತಿ ದೇಹದಲ್ಲಿ ನಾವು ನಮಗೆ ಆಗ್ತಾ ಇರುವ ವಿನಾಶ ಅಂತ್ಯ. ಸೊ ಅದನ್ನ 3 ಬಗೆಯ ಪ್ರಳಯಗಳು ಅಂತ ಹೇಳಿ. ಸೃಷ್ಟಿ ನಾವು ಕೇಳೋದು ಸರ್ಗ ಮತ್ತೆ ವಿಸರ್ಗ ಅಂತ. ಸರ್ಗ ಅನ್ನೋದು ಭಗವಂತನಿಂದನೇ ಆಗುವುದು, ವಿಸರ್ಗ ಅಂದ್ರೆ ಬ್ರಹ್ಮನ ಸೃಷ್ಟಿ. ಸೊ ಅದ್ರ ಬಗ್ಗೆ ಈಗ ಇದೆ. ಅಧ್ಯಸ್ತು ಮಹತಾ ಸರ್ಗೋ ಗುಣವೈಷಮ್ಯ ಮಾತ್ಮನಃ ದ್ವಿತೀಯಸ್ತ್ವಹಂ ಯತ್ರ ದ್ರವ್ಯಜ್ಞಾನ ಕ್ರಿಯೋದಯ. 9 ಸೃಷ್ಟಿಗಳಲ್ಲಿ ಮೊದಲನೆಯದು ಮಹತ್ತತ್ವ ಅಥವಾ ಐಹಿಕ ಉಪಕರಣಗಳ ಮೊತ್ತವೆಲ್ಲದರ ಸೃಷ್ಟಿಯಾಗಿದೆ. ಅದರಲ್ಲಿ ಪರಮಪ್ರಭುವಿನ ಸಾನ್ನಿಧ್ಯದಿಂದಾಗಿ ತ್ರಿಗುಣಗಳು ಪರಸ್ಪರ ಪ್ರವರ್ತಿಸುತ್ತವೆ. ಎರಡನೆಯದರಲ್ಲಿ ಹುಸಿ ಅಹಂಕಾರ ಉತ್ಪಾದಿತವಾಗುತ್ತದೆ. ಅದರಲ್ಲಿ ಐಹಿಕ ಉಪಕರಣಗಳು, ಐಹಿಕ ಜ್ಞಾನ ಮತ್ತು ಐಹಿಕ ಕ್ರಿಯೆಗಳು ಉದ್ಭೂತವಾಗುತ್ತವೆ. ಸೊ ಮಹಾವಿಷ್ಣುವಿಂದ ನಾವು ಕೇಳೋದು ಪ್ರಾಥಮಿಕ ಸೃಷ್ಟಿ ಸರ್ಗ, ಅದರ ಇದು ಮೊದಲ ಸೃಷ್ಟಿ, ಎರಡ ಸೃಷ್ಟಿ ಎಲ್ಲವೂ ಮಹತ್ತತ್ವ ಆದಾಗ, ಮತ್ತೆ ಅಹಂಕಾರ ಬೆಳೆದಾಗ, ಅಹಂಕಾರ ಬಗ್ಗೆ ಏನು ಹೇಳ್ತಾರೆ, ಅಹಮಹ ಅಹಂಕಾರ. ಸೊ ಇದೆಲ್ಲವೂ ಪ್ರಾಥಮಿಕ ಸೃಷ್ಟಿ. ದ್ವಿತೀಯ ಸೃಷ್ಟಿ ಎಲ್ಲ ಪ್ರಾಥಮಿಕ, ಭಗವಂತನಿಂದನೇ ನೇರವಾಗಿ ಆಗುವ ಸೃಷ್ಟಿ. ಐಹಿಕ ಸೃಷ್ಟಿಗಾಗಿ ಪರಮಪ್ರಭುವಿನಿಂದಾಗುವ ಮೊದಲ ಸರ್ಗವನ್ನು ಮಹತ್ತತ್ವವೆಂದು ಕರೆಯಲಾಗಿದೆ. ಐಹಿಕ ತ್ರಿಗುಣಗಳ ಪರಸ್ಪರ ಕ್ರಿಯೆಯೇ ಹುಸಿಯಾದ ಸ್ವರೂಪ ಜ್ಞಾನಕ್ಕೆ ಕಾರಣವಾಗಿದೆ. ಅಲ್ಲದೆ ಜೀವಿಯು ಐಹಿಕ ಮೂಲಾಂಶಗಳಿಂದ ನಿರ್ಮಿತವಾಗಿದೆ ಎಂಬ ಜ್ಞಾನಕ್ಕೂ ಇದೇ ಕಾರಣ. ದೇಹ ಮತ್ತು ಮನಸ್ಸುಗಳನ್ನು ಆತ್ಮವೆಂದು ಭಾವಿಸುವುದಕ್ಕೂ ಈ ಹುಸಿ ಅಹಂಕಾರವೇ ಕಾರಣ. ಐಹಿಕ ಸಂಪನ್ಮೂಲಗಳು, ಸಾಮರ್ಥ್ಯ ಹಾಗೂ ಕೆಲಸ ಮಾಡುವ ಜ್ಞಾನ ಇವೆಲ್ಲವೂ ಮಹತ್ತತ್ವದ ಅನಂತರ ಸೃಷ್ಟಿಯ 2ನೇ ಸುತ್ತಿನಲ್ಲಿ ಸಂಭವಿಸುತ್ತವೆ. ಜ್ಞಾನವು ಅರಿವಿನ ಮೂಲಗಳಾದ ಇಂದ್ರಿಯಗಳನ್ನು ಮತ್ತು ಅವುಗಳ ನಿಯಾಮಕ ದೇವತೆಗಳನ್ನು ಸೂಚಿಸುತ್ತವೆ. ಕರ್ಮವು ಕರ್ಮೇಂದ್ರಿಯಗಳನ್ನು ಮತ್ತು ಅವುಗಳ ನಿಯಾಮಕ ದೇವತೆಗಳನ್ನು ಒಳಗೊಳ್ಳುತ್ತವೆ. ಇವೆಲ್ಲವೂ 2ನೇ ಸೃಷ್ಟಿಯಲ್ಲಿ ಉತ್ಪನ್ನವಾಗುತ್ತದೆ. ಸೊ ಕೆಲವು ಇದ್ರ ಬಗ್ಗೆ ನಾವು ಕೇಳಿದ್ದೇವೆ, ಇದರ ವಿವರಣೆ ಹಿಂದೆ ಕೇಳ್ತಾನೆ ಇದ್ದೇವೆ ನಾವು. ಈ ತರ ಸರ್ಗದಲ್ಲಿ ಅಹಂಕಾರ ಬರುತ್ತೆ, ಮೂಲ ಇದು ಜಡವಸ್ತುಗಳು ಬರುತ್ತೆ, ಆ ಇಂದ್ರಿಯಗಳು ಬರುತ್ತೆ, ಮತ್ತೆ ಇಂದ್ರಿಯ ದೇವತೆಗಳು ಬರ್ತಾರೆ, ಇಂದ್ರಿಯಗಳ ನಾವು ನಿಗ್ರಹಿಸುವ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋ ದೇವತೆಗಳು, ಮತ್ತೆ ಆ ಇಂದ್ರಿಯ ವಸ್ತುಗಳು ಬರುತ್ತೆ ಎಲ್ಲ ಕೇಳ್ತೇವೆ. ಸೊ ಈ ರೀತಿ ವಿವರಣೆ ಇದೆ. 3ನೇ ಸೃಷ್ಟಿಯಲ್ಲಿ ಇಂದ್ರಿಯ ಗ್ರಹಿಕೆಗಳು ಸೃಷ್ಟಿಯಾಗುತ್ತವೆ. ಅವುಗಳಿಂದ ಮೂಲಾಂಶಗಳು ಉತ್ಪನ್ನವಾಗುತ್ತವೆ. ಜ್ಞಾನ ಮತ್ತು ಕರ್ಮ ಸಾಮರ್ಥ್ಯಗಳ ಸೃಷ್ಟಿಯೇ 4ನೇ ಸೃಷ್ಟಿಯಾಗಿದೆ. ಸತ್ವಗುಣದ ಪೂರಕ ಕ್ರಿಯೆಯಿಂದ ನಿಯಾಮಕ ದೇವತೆಗಳ ಸೃಷ್ಟಿಯೇ 5ನೇ ಸೃಷ್ಟಿಯಾಗಿದೆ. ಅದು ಮನೋಮಯವಾದದ್ದಾಗಿದೆ. ಜೀವಿಗಳ ಅಜ್ಞಾನವೆಂಬ ಕತ್ತಲೆಯು 6ನೇ ಸೃಷ್ಟಿಯಾಗಿದೆ. ಅದರಿಂದ ಒಡೆಯನು ಮೂಢನಂತೆ ವರ್ತಿಸುತ್ತಾನೆ. ಸೊ ಯಾರಾದ್ರೂ ನೆನಪು ಬರುತ್ತಾ ಹಿಂದೆ ಸೃಷ್ಟಿ ಹೇಗಾಯ್ತು ಅಂತೆಲ್ಲ? ಅದ್ರ ಬಗ್ಗೆ ಕಂಪೇರ್ ಮಾಡ್ಬೋದಾ? ಇದ್ರ ವಿವರಣೆ ಕೇಳ್ತಾ ಇದ್ದೀವಿ ನಾವು, ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾ ಇದ್ದೇವೆ. ರಜೋಗುಣದಿಂದ ಒಂದು ರೀತಿ ಆಯ್ತು, ಸತ್ವಗುಣದಿಂದ ಒಂದು ರೀತಿ ಆಯ್ತು, ತಮೋಗುಣದಿಂದ ಒಂದು ರೀತಿ ಆಯ್ತು, ಇಂದ್ರಿಯ ಇದು ಬಂದರು, ದೇವತೆಗಳು ಬಂದರು. ಸೊ ಇದೆಲ್ಲ ಕೇಳ್ತಾ ಇದ್ದೇವೆ. ಇದೆಲ್ಲ ಒಂದು ರೀತಿ ಮೊದಲೇ ಬ್ರಹ್ಮನ ಇದಕ್ಕೆ ಮೊದಲೇ ಈ ಸೃಷ್ಟಿ ಆಗೋದಿದೆ, ಸರ್ಗದಲ್ಲಿ ಆಗೋದು. ಸೊ ಅದೆಲ್ಲವೂ ಈ ವಿವರಣೆ. ಯಾರಿಗೂ ನೆನಪಿದ್ರೆ ಕಂಪೇರ್ ಮಾಡ್ಬೋದು ಅದನ್ನ ಇದನ್ನ. ಇಲ್ಲ ಭಾವಾರ್ಥ ಓದಿ ಯಾರಾದ್ರೂ. ಪ್ರಭುಜಿ ಹೇಳ್ಬೋದಾ? ಪ್ರಭುಜಿ ಹೇಳಿ ಮತ್ತೆ ಹೇಳಿ.
ಅಂದ್ರೆ ನಾವು ಹಿಂದೆ 2ನೇ ಸ್ಕಂದದಲ್ಲಿ ಕೂಡ ಇದನ್ನ ಕಲಿತಿದ್ದೇವೆ ಪ್ರಭುಜಿ. ಅದರಲ್ಲಿ ಸೃಷ್ಟಿಯಾಗಬೇಕಾದ್ರೆ ಭಗವಂತನ ಹೇಳಿ ಒಂದು ಮಾತಾಡಿ. ಇಚ್ಛೆಯಿಂದ ಸೃಷ್ಟಿ ಆಗುತ್ತೆ. ಅಲ್ಲಿ ಆವಾಗ ಕಾರಣೋದಕಶಾಹಿ ವಿಷ್ಣುವಿನ ಒಂದು ಕಣ್ಣೋಟದಿಂದ ಅದು ಪ್ರಕೃತಿಯ ಅಂದ್ರೆ ಪ್ರಧಾನದ ಮೇಲೆ ಕಣ್ಣೋಟವನ್ನು ಹರಿಸ್ತಾನೆ. ಸೊ ಆವಾಗ ಅವನು ಕಾಲ, ಜೀವ ಮತ್ತೆ ಒಂದು ಕಾಲ, ಜೀವ, ಸ್ವಭಾವ, ಸೊ ಇದನ್ನ ಅವನು ಪ್ರಧಾನಕ್ಕೆ ಕಣ್ಣೋಟ ಹಾಯಿಸಿದಾಗ ಅವೆಲ್ಲವನ್ನು ವರ್ಗಾಯಿಸುತ್ತಾನೆ. ಸೊ ಆವಾಗ ಅಲ್ಲಿ ಅದು ಮಹತ್ತತ್ವವಾಗಿ ಅದು ಪರಿಣಮಿಸುತ್ತದೆ. ಅಂದರೆ ಅಲ್ಲಿ ಎಲ್ಲವೂ ಇರುತ್ತದೆ, ಬಟ್ ಆ ಪ್ರಧಾನದಲ್ಲಿ ಅವೆಲ್ಲವೂ ಒಂದರ ಇನರ್ಟ್ ಆಗಿರುತ್ತದೆ, ಆಕ್ಷನ್ಸ್ ಏನೂ ಇರೋದಿಲ್ಲ. ಸೊ ಆವಾಗ ಅದು ಈ ಭಗವಂತನ ಕಣ್ಣೋಟ, ಆ ಕಾಲದ ಪ್ರಭಾವ ಮತ್ತೆ ಆವಾಗ ಅಲ್ಲಿ ಎಲ್ಲ ಈ 3 ಗುಣಗಳು ಅವು ಉದ್ರೇಕಗೊಳ್ಳುತ್ತವೆ. ಅಂದರೆ ಉದ್ರೇಕಗೊಂಡಾಗ ಅಲ್ಲಿ ಎಲ್ಲ ಮಹತ್ತತ್ವದ ಪರಿಣಾಮ ಉಂಟಾಗತ್ತೆ, ಮಹತ್ತತ್ವ ಸೃಷ್ಟಿಯಾಗತ್ತೆ. ಆ ಮಹತ್ತತ್ವದಲ್ಲಿ ಸತ್ವಗುಣ ಪ್ರಧಾನವಾಗಿರುತ್ತೆ, ಅದರಲ್ಲಿ ಸ್ವಲ್ಪ ರಜೋಗುಣ ಇರುತ್ತೆ ಅಷ್ಟೇ. ಅದಾದ ಮೇಲೆ ಅಲ್ಲಿಂದ ಸೂತ್ರತತ್ವ ಬರುತ್ತೆ, ಸೂತ್ರತತ್ವದಲ್ಲಿ ರಜೋಗುಣ ಪ್ರಧಾನವಾಗಿರುತ್ತೆ. ಆಮೇಲೆ ಈ ಮಹತ್ತತ್ವ ಮತ್ತು ಸೂತ್ರತತ್ವ ಒಂದಾಗಿ ಅಲ್ಲಿಂದ ಅಹಂಕಾರ ಬರುತ್ತದೆ. ಈ ಅಹಂಕಾರದಲ್ಲಿ ತಮೋಗುಣ ಪ್ರಾಧಾನ್ಯವಾಗಿರುತ್ತದೆ. ಈ ಅಹಂಕಾರದಲ್ಲಿ 3 ರೀತಿಯ ಗುಣಗಳ ಜೊತೆ ಅದು ರಿಯಾಕ್ಷನ್ ಆಗಿ ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ, ತಾಮಸಿಕ ಅಹಂಕಾರ ಅಂತ ಆಗತ್ತೆ. ಈ ತಾಮಸಿಕ ಅಹಂಕಾರದಿಂದ ಈ 5 ತನ್ಮಾತ್ರಗಳು, ಆಮೇಲೆ ಪಂಚಮಹಾಭೂತಗಳು ಆಗತ್ತೆ. ಅಲ್ಲಿಂದ ಶಬ್ದ ಮೊಟ್ಟ ಮೊದಲು ಸೃಷ್ಟಿಯಾಗೋದು ಆ ಶಬ್ದ ತನ್ಮಾತ್ರ. ಶಬ್ದದಿಂದ ಪರಿವರ್ತನೆ ಹೊಂದಿ ಆಕಾಶ ಬರುತ್ತದೆ. ಸೊ ಆಕಾಶದಿಂದ ಆಮೇಲೆ ತನ್ಮಾತ್ರ ಮತ್ತೆ ಬರುತ್ತೆ. ಅದು ಹೇಗೆ ಅಂತಂದ್ರೆ ಆ ಕಾಲದ ಪ್ರಭಾವ, ಭಗವಂತನ ಕಣ್ಣೋಟ ಮತ್ತೆ ಹಾಗೂ ಇದು ಕ್ರಿಯೆ ಆದಾಗ ಅಲ್ಲಿಂದ ಸ್ಪರ್ಶ ಬರ್ತದೆ. ಆ ಸ್ಪರ್ಶದಿಂದ ಪರಿವರ್ತನೆ ಹೊಂದಿ ಗಾಳಿ ಆಗುತ್ತೆ. ಸೊ ಆ ಗಾಳಿಯು ಅದೇ ತರಹ ಭಗವಂತನ ಕಣ್ಣೋಟ ಮತ್ತೆ ಕಾಲದ ಪ್ರಭಾವ. ಸೊ ಅದರಿಂದ ಅದು ರೂಪವಾಗಿ ಪರಿವರ್ತನೆಗೊಳ್ಳುತ್ತೆ. ಆ ರೂಪದಿಂದ ಬೆಂಕಿ ಬರುತ್ತೆ. ಬೆಂಕಿ ಅಂದ್ರೆ ಫೈರ್, ಅಲ್ಲಿ ಬೆಂಕಿಯಿಂದ ಮತ್ತೆ ಭಗವಂತನ ಕಣ್ಣೋಟ, ಕಾಲದ ಪ್ರಭಾವ, ಇದರಿಂದಾಗಿ ಅಲ್ಲಿ ಟೇಸ್ಟ್, ರುಚಿ ಬರ್ತದೆ. ಆ ರುಚಿಯಿಂದ ನೀರು ಪರಿವರ್ತನೆ, ಆ ರುಚಿ ಪರಿವರ್ತನೆಯಾಗಿ ನೀರು ಬರುತ್ತದೆ. ಆಮೇಲೆ ಆ ನೀರಿನ ಮೇಲೆ ಮತ್ತೆ ಭಗವಂತನ ಕಣ್ಣೋಟ, ಕಾಲದ ಪರಿಣಾಮ, ಆವಾಗ ಈ ಗಂಧ ಉತ್ಪನ್ನವಾಗತ್ತೆ. ಗಂಧ ಅದರಿಂದ ಪರಿವರ್ತನೆ ಹೊಂದಿ ಭೂಮಿ ಆಗುತ್ತದೆ ಸೃಷ್ಟಿ. ಸೊ ಇಷ್ಟು ಅದು ತಮೋಗುಣ ಅಹಂಕಾರದ ಉತ್ಪನ್ನಗಳು. ಈ ರಜೋಗುಣ ಅಹಂಕಾರದಿಂದ ಏನು ಉತ್ಪನ್ನ ಆಗುತ್ತದೆ ಅಂದ್ರೆ 10 ಸೆನ್ಸಸ್, 10 ಸೆನ್ಸಸ್, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪ್ರಾಣಶಕ್ತಿ ಅದು ಕೂಡ ಅಲ್ಲಿ ಬರ್ತದೆ. ಆಮೇಲೆ ಅಹಂಕಾರ, ಸತ್ವಗುಣದ ಅಹಂಕಾರದಿಂದ ಮನಸ್ಸು ಮತ್ತು 10 ಸೆನ್ಸ್ ದೇವತಾಸ್, ಅಂದರೆ ಸೆನ್ಸ್ ದೇವತಾಸ್, ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ದೇವತೆಗಳು ಅದರಲ್ಲಿ ಬರ್ತಾರೆ, ಸೃಷ್ಟಿಯಾಗ್ತಾರೆ. ಇದಿಷ್ಟು ಅಲ್ಲಿ ಕಾರಣ ಸೃಷ್ಟಿ ಅಂತ ಹೇಳ್ತಾರೆ. ಈ ಕಾರಣ ಸೃಷ್ಟಿಯಾದಾಗ ಎಲ್ಲವೂ ಕೂಡ ಬ್ರಹ್ಮಾಂಡಗಳು ಆಗಿ 1000 ವರ್ಷಗಳ ಕಾಲ ಅಲ್ಲಿ ತರ ಕಾರಣದ ಸಮುದ್ರದಲ್ಲಿ ಚೆಂಡಿನ ತರ ಅಲ್ಲಿ ಇರ್ತದೆ. ಅಲ್ಲಿ ಏನೂ ಆಗೋದಿಲ್ಲ, ಅದರಲ್ಲಿ ಆಕ್ಟಿವಿಟೀಸ್ ಏನೂ ಆಗೋದಿಲ್ಲ. ಮತ್ತೆ ಭಗವಂತ ಸೃಷ್ಟಿ ಮಾಡಬೇಕು ಅಂತ ಆದಾಗ ಅಲ್ಲಿ ಅವನು ಮತ್ತೆ ಪ್ರವೇಶ ಮಾಡ್ತಾನೆ ಅಲ್ಲಿ ಕಾಲಶಕ್ತಿಯೊಂದಿಗೆ. ಮತ್ತೆ ಅವನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿ ಪ್ರವೇಶ ಮಾಡ್ತಾನೆ. ಅಲ್ಲಿ ಅವನ ಸ್ವೇದ ಬಿಂದುವಿನಿಂದ ಅರ್ಧ ಬ್ರಹ್ಮಾಂಡ ನೀರಿನಲ್ಲಿ ತುಂಬಿಕೊಳ್ತದೆ, ಅದು ಗರ್ಭೋದಕ ಸಮುದ್ರ. ಅದರ ಮೇಲೆ ಅವನು ಮತ್ತೆ ಪವಡಿಸ್ತಾನೆ. ಅಲ್ಲಿ ಮತ್ತೆ 1000 ವರ್ಷ, ದಿವ್ಯ ವರ್ಷಗಳ ಕಾಲ ಅಲ್ಲಿ ಮತ್ತೆ ಹಾಗೆ ಇರ್ತಾನೆ. ಆಗ ಅದಕ್ಕಿಂತ ಮುಂಚೆ ಅಲ್ಲಿ ಆ ಕಾಲಶಕ್ತಿ ಅದು ಭಗವಂತನ ಪ್ರೇರಣೆಯಿಂದ, ಭಗವಂತನ ಮತ್ತೆ ಕಣ್ಣೋಟದಿಂದ ಅಲ್ಲಿ ಎಲ್ಲವೂ ಕೂಡ ಸಂಯೋಜನೆ ಆಗ್ತದೆ. ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಎಲ್ಲ ಸಂಯೋಜನೆ ಆಗಿರುತ್ತೆ ಅವನು ಪ್ರವೇಶ ಮಾಡೋಕ್ಕಿಂತ ಮುಂಚೆನೆ. ಸೊ ಅದು ಆಗದೆ, ಭಗವಂತನ ಇಚ್ಛೆಯಿಂದ ಅದು ಯಾವುದು ಸಂಯೋಜನೆ ಆಗೋದಿಲ್ಲ. ಈಗ ಕಾರಣ ಸೃಷ್ಟಿಯಿಂದ ಈಗ ಕಾರ್ಯ ಸೃಷ್ಟಿ ಆಗತ್ತೆ. ಅದು ವಿಶ್ವರೂಪದ ಸೃಷ್ಟಿ ಅಂತ ನಾವು ಕಲಿತಿದ್ದೇವೆ, ಅದನ್ನು ಕೇಳಿದ್ದೇವೆ. ಆ ವಿಶ್ವರೂಪದ ಸೃಷ್ಟಿ ಹೇಗಾಗತ್ತೆ ಅಂತಂದ್ರೆ, ಆ ಭಗವಂತ ಎಲ್ಲ 23 ಅಂಶಗಳಿಗೆ ಅವನು ಎಂಟರ್ ಆಗ್ತಾನೆ. ಭಗವಂತ ತಾನೇ ಸ್ವತಃ ಪ್ರವೇಶ ಮಾಡಿದಾಗ ಅಲ್ಲಿ ಆ ಎಲ್ಲ ಅಂಶಗಳು ಬೆಳೆದು ಅದು ದೊಡ್ಡ ವಿರಾಟ್ ರೂಪವಾಗುತ್ತೆ.
ಆ ವಿರಾಟ್ ರೂಪದಲ್ಲಿ ಮತ್ತೆ ಎಲ್ಲ ಇಂದ್ರಿಯಗಳು ಎಲ್ಲ ಒಂದೊಂದಾಗೆ ಡೆವಲಪ್ ಆಗುತ್ತೆ. ಬಾಯಿ ಮತ್ತೆ ಅದು ಕಣ್ಣು, ಮೂಗು, ಅದೆಲ್ಲ ಅದಕ್ಕೆಲ್ಲ ಪ್ರತಿಯೊಂದು ದೇವತೆಗಳು ಅದರೊಳಗೆ ಪ್ರವೇಶ ಮಾಡ್ತಾರೆ. ಇದು ಯಾವಾಗ ಆಗುತ್ತೆ ಅಂದ್ರೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಆ ಕಾರಣ ಸೃಷ್ಟಿಯಲ್ಲಿ. ಆಗ ನಮ್ಗೆ ಸೃಷ್ಟಿ ಮಾಡಿದಿರಿ, ನಾವು ಏನು ಗೊತ್ತು ಮಾಡಬೇಕು ಗೊತ್ತಿಲ್ಲ ಅಂತ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ಅದನ್ನು ಆಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೊಂಡಾಗ ಎಲ್ಲ ದೇವತೆಗಳು ಕಾರಣೋದಕಶಾಹಿ ವಿಷ್ಣುವಿಗೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ಈ ವಿಶ್ವರೂಪ ಅದರಿಂದ ಅವನು ಕೇಳ್ಕೊಂಡು ಈ ವಿಶ್ವರೂಪವನ್ನು ಪ್ರದರ್ಶನ ಮಾಡ್ತಾನೆ ಅಂತ ಪ್ರಭುಜಿ. ಅದು ಕಾರ್ಯ ಸೃಷ್ಟಿ, ಆ ವಿಶ್ವರೂಪ ಪ್ರದರ್ಶನ, ವಿಶ್ವರೂಪ ಬೆಳವಣಿಗೆ ಆಗೋದು. ಹರೇ ಕೃಷ್ಣ ಪ್ರಭುಜಿ. ಇಷ್ಟು ನನ್ಗೆ ನೆನಪಿದ್ದಷ್ಟು ಹೇಳಿದೆ ಪ್ರಭುಜಿ. ಬಹಳ ಬಹಳ ಧನ್ಯವಾದಗಳು ಮಾತಾಜಿ, ಎಲ್ಲ ಒಳ್ಳೆ ರಿವಿಷನ್. ಧನ್ಯವಾದಗಳು. ಎಲ್ಲ ಧನ್ಯವಾದಗಳು. ಸೊ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಎಲ್ಲ ನೀವು. ಸೊ ಇದೆಲ್ಲ ನಾವು ಮತ್ತೆ ಸಮರೈಸೇಷನ್ ಇಲ್ಲಿ ಹೇಳ್ತಾ ಇರೋದು ಸೃಷ್ಟಿಗಳು 6 ಬಗೆ 6 ಮೊದಲ ಸೃಷ್ಟಿಗಳು ಅಂತ. ಸೊ ಎಲ್ಲ ಮಾತಾಜಿ ಹೇಳಿದಾಗೆ ಇದೆಲ್ಲವೂ ಮಹಾವಿಷ್ಣು ಅವರ ಕಣ್ಣೋಟ ಮತ್ತೆ ಕಾಲ ಮತ್ತೆ 3 ಗ್ರಹಗಳು. ಸೊ ಇದರಲ್ಲಿಂದ ಬೇರೆ ಬೇರೆ ಎಲ್ಲ ಇದೆಲ್ಲ ಅಭಿವ್ಯಕ್ತಿಗಳು ಬಂತು. ಇದನ್ನ ಇಲ್ಲಿ ಒಂದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಒಂದು ರೀತಿಯಲ್ಲಿ 6 ಬಗ್ಗೆ 6ವರೆಗೂ ಹೇಳ್ತಾರೆ ಇಲ್ಲಿ. ಬ್ರಹ್ಮನ ನಿರ್ವಹಣೆಗಿಂತ ಮುಂಚೆ ಇದೆಲ್ಲ ಇದು ಆಗದದ್ದು, ಆತರ ಬದಲಾವಣೆಗಳಾಗ್ಲೇ ಆಗ್ಬಿಟ್ಟಿದೆ ಆ ಸೃಷ್ಟಿ. ನದಿಯ ಚೈತನ್ಯ ಪ್ರಭು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ನೀವು. ಮ್ಯೂಟ್ ಅನ್ಮ್ಯೂಟ್ ಆಗ್ತಾ ಇದೆ ನಿಮ್ದು, ಯಾಕಂಗ ಆಗ್ತಾ ಇದೆ ನಿಮ್ದು? ಯಾರ್ದಂತಲೇ ಗೊತ್ತಾಗುದಿಲ್ಲ ಪ್ರಭುಜಿ. ಅವ್ರದೇ ನದಿಯ ಚೈತನ್ಯ ಪ್ರಭು ಅವ್ರದ್ದು ಬರುತ್ತೆ ಹೋಗುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ. ಈಗ ಇದೆ ಪ್ರಭುಜಿ, ಅವರನ್ನು ಮ್ಯೂಟ್ ಮಾಡಿದೆ. ಅವರನ್ನು ಮ್ಯೂಟ್ ಮಾಡಿದೆ ನಾನು. ಆಯ್ತು. ಸೊ ಇನ್ನೊಂದು ನಮಗೆ ಜೀವಿಗಳಿಗೆ ಅಜ್ಞಾನ ಅಂತ ಬರುತ್ತೆ, ಅಜ್ಞಾನ ಕತ್ತಲೆ. ಅದು ಬರೋದ್ರಿಂದ ನಾವು ಈ ದೇಹಕ್ಕೆ ನಾವು ಮಾಡ್ಬೋದು. ಅಫ್ಕೋರ್ಸ್ ಅಹಂಕಾರ ಮೊದಲ ಸೃಷ್ಟಿ, ಮತ್ತೆ ಇಲ್ಲಿ ಅಜ್ಞಾನ ಒಂದು ಪರ್ಟಿಕ್ಯುಲರ್ ಆಗಿ. ಯಾರಾದ್ರೂ ಓದಿ ಈ ಶ್ಲೋಕ, ಓದಿ ಭಾವಾರ್ಥ. ಓದ್ಲ ಪ್ರಭುಜಿ? ಓದಿ. ಹರೇ ಕೃಷ್ಣ. ಊರ್ಧ್ವಲೋಕಗಳಲ್ಲಿರುವವರನ್ನು ದೇವತೆಗಳೆಂದು ಕರೆಯುತ್ತಾರೆ, ಏಕೆಂದರೆ ಅವರೆಲ್ಲ ಭಗವಾನ್ ವಿಷ್ಣುವಿನ ಭಕ್ತರಾಗಿರುತ್ತಾರೆ. ವಿಷ್ಣು ಭಕ್ತ ಸ್ಮೃತೋ ದೈವ ಅಸುರಸ್ ತದ್ ವಿಪರ್ಯಯ. ಭಗವಾನ್ ವಿಷ್ಣುವಿನ ಎಲ್ಲ ಭಕ್ತರು ದೇವತೆಗಳು, ಇತರರಾದರೋ ಅಸುರರು. ಅದೇ ದೇವತೆಗಳು ಮತ್ತು ಅಸುರರ ವಿಭಾಗ. ದೇವತೆಗಳು ಐಹಿಕ ಸ್ವಭಾವದ ಸತ್ವಗುಣದಲ್ಲಿ ಸ್ಥಿತರಾಗಿರುತ್ತಾರೆ, ಅಸುರರಾದರೋ ತಮೋಗುಣದಲ್ಲಿ ಸ್ಥಿತರಾಗಿರುತ್ತಾರೆ. ನಿಯಾಮಕ ದೇವತೆಗಳಿಗೆ ಐಹಿಕ ಜಗತ್ತಿನ ವಿವಿಧ ಕ್ರಿಯೆಗಳ ವಿಭಾಗ ವ್ಯವಸ್ಥೆಯನ್ನು ವಹಿಸಲಾಗಿರುತ್ತದೆ. ಉದಾಹರಣೆಗೆ, ನಮ್ಮ ಜ್ಞಾನೇಂದ್ರಿಯಗಳಲ್ಲೊಂದಾದ ಚಕ್ಷುಸ್ಸು ಪ್ರಕಾಶದಿಂದ ನಿಯಮಿತವಾಗಿದೆ. ಸೂರ್ಯಕಿರಣಗಳಿಂದ ಪ್ರಕಾಶವನ್ನು ಹಂಚಲಾಗಿದೆ. ಅವುಗಳ ನಿಯಾಮಕ ದೇವತೆಯು ಸೂರ್ಯನಾಗಿದ್ದಾನೆ. ಅಂತೆಯೇ ಮನಸ್ಸು ಚಂದ್ರನಿಂದ ನಿಯಮಿತವಾಗಿದೆ. ಇತರ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳೆರಡೂ ವಿವಿಧ ದೇವತೆಗಳಿಂದ ನಿಯಮಿತವಾಗಿವೆ. ದೇವತೆಗಳು ಐಹಿಕ ವ್ಯವಹಾರದ ವ್ಯವಸ್ಥೆಯಲ್ಲಿ ಭಗವಂತನ ಸಹಾಯಕರಾಗಿದ್ದಾರೆ. ದೇವತೆಗಳ ಸೃಷ್ಟಿಯಾದ ಬಳಿಕ ಎಲ್ಲ ಸತ್ತೆಗಳು ಅಜ್ಞಾನದ ಕತ್ತಲೆಯಿಂದ ಆವೃತವಾಗುತ್ತವೆ. ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ಐಹಿಕ ನಿಸರ್ಗದ ಸಂಪನ್ಮೂಲಗಳ ಮೇಲೆ ಪ್ರಭುತ್ವ ಸ್ಥಾಪಿಸುವ ತನ್ನ ಮನೋಧರ್ಮದಿಂದಾಗಿ ಬದ್ಧರಾಗುತ್ತವೆ. ಜೀವಿಯು ಐಹಿಕ ಜಗತ್ತಿನ ಪ್ರಭುವಾಗಿದ್ದರೂ ಕೂಡ ಐಹಿಕ ವಸ್ತುಗಳ ಒಡೆಯನಾಗಿರುವೆನೆಂಬ ಹುಸಿ ಭಾವನೆಯಿಂದಾಗಿ ಆತ ಅಜ್ಞಾನದಿಂದ ಬದ್ಧನಾಗುತ್ತಾನೆ. ಅವಿದ್ಯೆ ಎಂದು ಕರೆಯಲಾದ ಭಗವಂತನ ಶಕ್ತಿಯು ಬದ್ಧಾತ್ಮರಿಗೆ ಭ್ರಾಂತಿಯನ್ನು ಉಂಟು ಮಾಡುವ ಅಂಶವಾಗಿದೆ. ಐಹಿಕ ಗುಣವನ್ನು ಅವಿದ್ಯೆ ಅಥವಾ ಅಜ್ಞಾನವೆಂದು
ಕರೆಯಲಾಗಿದೆ. ಆದರೆ ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿದ ಭಗವದ್ ಭಕ್ತರಿಗೆ ಈ ಶಕ್ತಿಯು ವಿದ್ಯೆ ಅಥವಾ ಶುದ್ಧ ಜ್ಞಾನವಾಗುತ್ತದೆ. ಇದನ್ನು ಭಗವದ್ಗೀತೆ ದೃಢಪಡಿಸಿದೆ. ಭಗವಂತನ ಶಕ್ತಿಯು ಮಹಾಮಾಯೆಯಿಂದ ಯೋಗ ಮಾಯೆಗೆ ಸಂಕ್ರಾಂತವಾಗುತ್ತದೆ. ಶುದ್ಧ ಭಕ್ತರಿಗೆ ತನ್ನ ನಿಜ ಸ್ವರೂಪವನ್ನು ತೋರುತ್ತದೆ. ಆದ್ದರಿಂದ ಐಹಿಕ ಗುಣವು ಐಹಿಕ ಜಗತ್ತಿನ ಸೃಷ್ಟ್ಯಾತ್ಮಕ ತತ್ವವಾಗಿ, ಅಜ್ಞಾನವಾಗಿ, ಜ್ಞಾನವಾಗಿ 3 ಹಂತಗಳಲ್ಲಿ ಕಾರ್ಯಪ್ರವೃತ್ತವಾದಂತೆ ತೋರುತ್ತದೆ. ಹಿಂದಿನ ಶ್ಲೋಕದಲ್ಲಿ ಪಡಿಸಲಾದಂತೆ 4ನೆಯ ಸೃಷ್ಟಿಯಲ್ಲಿ ಜ್ಞಾನಶಕ್ತಿ ಕೂಡ ಸೃಷ್ಟಿಯಾಗಿದೆ. ಬದ್ಧಾತ್ಮನು ಮೂಲತಃ ಮೂಢರಲ್ಲ, ಆದರೆ ಐಹಿಕ ಗುಣದ ಅವಿದ್ಯಾ ಕಾರ್ಯದಿಂದ ಅವರು ಮೂಢರಾಗಿ ಪ್ರವರ್ತಿತರಾಗಿದ್ದಾರೆ. ತನ್ಮೂಲಕ ಅವರು ಜ್ಞಾನವನ್ನು ಸಮರ್ಪಕ ಮಾರ್ಗದಲ್ಲಿ ಸದುಪಯೋಗಪಡಿಸಿಕೊಳ್ಳಲು ಅನರ್ಹರಾಗಿದ್ದಾರೆ. ತಮಸ್ಸಿನ ಪ್ರಭಾವದಿಂದ ಬದ್ಧಾತ್ಮನು ಪರಮಪ್ರಭುವಿನೊಂದಿಗಿರುವ ತನ್ನ ಸಂಬಂಧವನ್ನು ಮರೆಯುತ್ತಾನೆ. ಐಹಿಕ ಬಂಧನಕ್ಕೆ ಕಾರಣವಾಗುವ 5 ಬಗೆಯ ಭ್ರಾಂತಿಗಳಿವೆ. ಅವು ಆಸಕ್ತಿ, ಹಗೆತನ, ಗರ್ವ, ಅಜ್ಞಾನ ಮತ್ತು ಹುಸಿ ಸ್ವರೂಪ ದರ್ಶನ. ಇವುಗಳಿಂದ ಬದ್ಧಾತ್ಮನು ಆಕ್ರಾಂತನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. 5 ಬಗೆಯ ಭ್ರಾಂತಿ: ಆಸಕ್ತಿ, ಹಗೆತನ, ಗರ್ವ, ಅಜ್ಞಾನ ಮತ್ತು ಹುಸಿ ಸ್ವರೂಪ ದರ್ಶನ. ಈ ಮೇಲಿನವು ಭಗವಂತನ ಬಹಿರಂಗ ಶಕ್ತಿಯಿಂದಾಗುವ ನೈಸರ್ಗಿಕ ಸೃಷ್ಟಿಗಳಾಗಿವೆ, ಅಂದ್ರೆ ಸರ್ಗ. ಈಗ ಬ್ರಹ್ಮದೇವನಿಂದಾಗುವ ಸೃಷ್ಟಿಗಳ ಬಗ್ಗೆ ಕೇಳು. ಬ್ರಹ್ಮದೇವನು ರಜೋಗುಣದ ಅವತಾರ. ಅವನು ಸೃಷ್ಟಿಯ ವಿಷಯದಲ್ಲಿ ದೇವೋತ್ತಮ ಪುರುಷನಂತೆಯೇ ಮೇಧಾಶಕ್ತಿಯನ್ನು ಹೊಂದಿದ್ದಾನೆ. ಹರಿಮೇಧ ಸಹ ಭಗವಂತನಷ್ಟೇ ಭಗವಂತನ ಶಕ್ತಿ. 7ನೆಯ ಸೃಷ್ಟಿಯು ಸ್ಥಾವರಗಳದ್ದಾಗಿವೆ. ಅವು 6 ಬಗೆಯವು: ಹೂ ತಳೆಯದ ಹಣ್ಣಿನ ಮರಗಳು, ಹಣ್ಣು ಮಾಗುವವರೆಗೆ ಅಸ್ತಿತ್ವದಲ್ಲಿರುವ ಮರಗಿಡಗಳು, ಬಳ್ಳಿಗಳು, ನಾಳವುಳ್ಳ ಸಸ್ಯಗಳು, ಆಧಾರವಿರದ ಬಳ್ಳಿಗಳು, ಹೂ ತಳೆವ ಹಣ್ಣು ಬಿಡುವ ಮರಗಳು. ಸೊ ಇಲ್ಲಿಂದ ನಾವೇನ್ ಕೇಳ್ತೇವೆ, 84 ಲಕ್ಷ ಜೀವರಾಶಿಗಳು. ಸೊ ಆ ರೀತಿಯ ಜೀವಿಗಳ ಸೃಷ್ಟಿಯ ಬಗ್ಗೆ ಇಲ್ಲಿಂದ ಹೇಳ್ತಾರೆ ಅವರು. 7, 8, 9, 10ನೇ ಮಟ್ಟದ ಸೃಷ್ಟಿ ಅಂತ. ಇಲ್ಲಿ 7ನೆಯದು ಗಿಡಮರಗಳು, ಸ್ಥಾವರ. ಅವರು ನಮ್ಮ ಚಲನೆ ಮಾಡೋಕ್ಕಾಗೋದಿಲ್ಲ ಅವರು, ಸೊ ಅವ್ರು ಒಂದೇ ಕಡೆ ಇರ್ತಾರೆ. ಅದರಲ್ಲೂ ಕೂಡ ಬಗೆಗಳಿವೆ ಅಂತ ಹೇಳ್ತಾರೆ. ಸೊ ಒಂದು ರೀತಿ ಇದು ಓವರ್ ಆಲ್ ಇದು. ಈಗ ನಾವು ಇವತ್ತು ನಾವು ವಿಜ್ಞಾನಿಗಳು ನೋಡೋ ರೀತಿಯಲ್ಲಿ ಅವರು ಕೂಡ ಎಷ್ಟೆಷ್ಟು ವಿಭಾಗಗಳು ಮಾಡ್ತಾರೆ, ಬಹಳ ವಿಭಾಗಗಳು ಮಾಡ್ತಾರೆ. ಸೊ ಆ ರೀತಿಯ ಇದು ಅಲ್ಲ. ಮುಖ್ಯವಾಗಿ ನಮ್ಮ ಶಾಸ್ತ್ರದಲ್ಲಿ ವಿಭಾಗ ಪ್ರಜ್ಞೆಯಿಂದ ಅಂತ ಒಂದು ಹೇಳ್ಬೋದು. 20 ಲಕ್ಷ ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ. ಸ್ಥಾವರ ಇವರು 20 ಲಕ್ಷ ಜೀವ ಯೋನಿಗಳು ಅಂತ ಕೂಡ ಹೇಳೋದಿದೆ. ಆದರೆ ಇಲ್ಲಿ 20 ಲಕ್ಷ ಜೀವ ಯೋನಿಗಳು ಯಾವ ರೀತಿ ಅಂದ್ರೆ, ಕೆಲವು ಇದು ಕೊಟ್ಟಿದ ತಕ್ಷಣವೇ, ಹೂ ಬಿಟ್ಟಿದ ತಕ್ಷಣವೇ ಅದರ ಅಂತ್ಯವಾಗುತ್ತದೆ. ಹೂ ತಳೆಯದ ಹಣ್ಣಿನ ಮರಗಳು, ಹಣ್ಣು ಮಾಗುವವರೆಗೆ ಅಸ್ತಿತ್ವದಲ್ಲಿರುವ ಮರಗಿಡಗಳು. ಸೊ ಆ ರೀತಿಯೆಲ್ಲ ಬೇರೆ ಬೇರೆ ರೀತಿ ಬಳ್ಳಿಗಳು, ಮತ್ತೆ ನಾಳವುಳ್ಳ ಸಸ್ಯಗಳು, ಆಧಾರವಿರದ ಬಳ್ಳಿಗಳು, ಹೂ ತಳೆವ ಹಣ್ಣು ಬಿಡುವ ಮರಗಳು. ಸೊ ಇಲ್ಲಿ ಸಂಸ್ಕೃತದಲ್ಲಿ ವನಸ್ಪತಿ, ಔಷಧಿ, ಲತಾ, ತ್ವಕ್ಸಾರ, ವಿರುಧ, ಧ್ರುವ, ಬೇರೆ ಬೇರೆ ಅರ್ಥಗಳು. ಬೇರೆ ಬೇರೆ ಜೀವಿಗಳು ಗಿಡಮರಗಳಾಗಿರುವುದನ್ನ ಅದನ್ನ ಇದು 7ನೇ ಸೃಷ್ಟಿ ಅಂತ ಹೇಳ್ತಾರೆ. ಬ್ರಹ್ಮದೇವರು ಮಾಡುವ ಸೃಷ್ಟಿ. ಬ್ರಹ್ಮದೇವರೇ ಅವರ ಬುದ್ಧಿವಂತಿಕೆಯಿಂದ, ಅವರ ಭಗವಂತನ ಕೃಪೆಯಿಂದ, ಆ ಶಕ್ತಿಯಿಂದ ಅವರು ಮಾಡುವಂಥದ್ದು ಎಲ್ಲ ಜಲ ಗಿಡಮರಗಳ ಸೃಷ್ಟಿ 7ನೇದು. ಈ ಎಲ್ಲ ಸ್ಥಾವರ ವೃಕ್ಷಗಳು ಮತ್ತು ಸಸ್ಯಗಳು ಊರ್ಧ್ವಮುಖವಾಗಿ ತಮ್ಮ ಜೀವಿಕೆಯನ್ನು ಕಾಣುತ್ತವೆ. ಅವುಗಳೆಲ್ಲ ಜಡಪ್ರಾಯವಾದವು, ಆದರೆ ಆಂತರ್ಯದಲ್ಲಿ ವೇದನೆಯ ಸಂವೇದನೆಯುಳ್ಳವು. ಅವುಗಳ ಅಭಿವ್ಯಕ್ತಿಯಲ್ಲಿ ವೈವಿಧ್ಯವಿದೆ. ಸೊ ಅವ್ರ ಬಗ್ಗೆ ಹೇಳ್ತಾರೆ, ಅವ್ರ ಪ್ರಜ್ಞೆ ಅಷ್ಟು ಇಲ್ಲ, ಆದರೆ ನೋವು ಅವರು ಅನುಭವಿಸುತ್ತೆ ಅಂತ ಹೇಳ್ತಾರೆ. ನೋವು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ ಸಂಪೂರ್ಣ. ಅವರು ಇದರಲ್ಲಿದ್ದಾರೆ, ಅವ್ರ ಜೀವಿಗಳಲ್ಲ ಅಂತಲ್ಲ, ಅವ್ರ ಜೀವಿಗಳವರು. ಜೀವ ಚೇತನಾತ್ಮಗಳೇ
ಸಾಧನೆ. ಸೊ ಆ ರೀತಿ ಆ ದೇಹದಲ್ಲಿ ಬಂಧಿತರಾಗಿ ಆ ಜೀವನ ಆಗಿರುತ್ತೆ. ಬಹಳ ಕೆಳಮಟ್ಟದ ಪ್ರಜ್ಞೆಯ ಜೀವನ ಒಂದು ರೀತಿಯಲ್ಲಿ. 8ನೇ ಸೃಷ್ಟಿಯ ಕೆಳಮಟ್ಟದ ಜೀವಿಗಳದು, ಅವುಗಳಲ್ಲಿ 28 ವಿವಿಧ ಪ್ರಕಾರಗಳಿವೆ. ಅವುಗಳೆಲ್ಲ ತುಂಬಾ ಮೂಢ ಜೀವಿಗಳು ಮತ್ತು ಅಜ್ಞಾನಿಗಳು. ಅವು ತಮಗೆ ಅಪೇಕ್ಷಿತವಾದುದನ್ನು ಮೂಸಿ ನೋಡಿ ತಿಳಿಯುತ್ತವೆ, ಆದರೆ ಮನಸ್ಸಿನಲ್ಲಿ ಯಾವುದನ್ನು ನೆನಪಿಟ್ಟುಕೊಳ್ಳಲು ಅನರ್ಹವಾಗಿರುತ್ತವೆ. ಸೊ ಪ್ರಾಣಿಗಳಲ್ಲಿ ಮೂಗು, ಇದು ಗಂಧ, ಅದರ ಇದು ಬಹಳಷ್ಟು ಇದಾಗಿರುತ್ತೆ. ಸೊ ಅದರಿರೋದು ಅವರ ಭೌತಿಕ ಇದಕ್ಕೋಸ್ಕರ ಇರುತ್ತೆ, ಅವರ ಭೌತಿಕ ಅನುಭವಕ್ಕೆ. ಭೌತಿಕ ನಮಗೂ ಕೂಡ ಇದೆ, ಆದರೆ ನಮಗೆ ಭಗವಂತನ ಬುದ್ಧಿ ಜ್ಞಾನ ಎಲ್ಲ ಮತ್ತೆ ಕೊಟ್ಟಿದ್ದಾನೆ, ಜೊತೆಗೆ. ಆದರೆ ಇದರಲ್ಲಿ ಬಹಳ ಬಲವಂತವಾಗಿರುತ್ತೆ. ಹೇಳ್ತಾರೆ ಮೂಸಿ ನೋಡಿ ತಿಳಿಯುತ್ತೆ, ಅದರಿಂದನೇ ಅದಕ್ಕೆಲ್ಲ ಜ್ಞಾನ ಬರುತ್ತೆ. ಇದು ತಿನ್ಬಹುದಾ, ತಿನ್ಬಾರ್ದಾ, ಇದು ಹೇಗೆ, ಹಾಗೆ ಅವರು ಅದರಿಂದನೇ ಅವರು ಇದು ಮಾಡ್ಬೋದು. ಬೇರೆ ಬೇರೆ ಅವರ ಜೀವನದ ಅನುಭವಕ್ಕೂ ಕೂಡ ಇದರಿಂದಾನೇ ಗೊತ್ತಾಗುತ್ತಾರೆ ಅವ್ರಿಗೆ. ಮೂಗಿನಿಂದ, ಅದರ ವಾಸನೆಯಿಂದಾನೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕ್ಷುದ್ರ ಪ್ರಾಣಿಗಳಿಗೆ ತಮ್ಮ ಹಸಿವು ಬಾಯಾರಿಗಳ ಜ್ಞಾನ ಮಾತ್ರ ಇರುತ್ತದೆ. ಅವುಗಳಿಗೆ ಸಂಚಿತ ಜ್ಞಾನವಿಲ್ಲ, ದರ್ಶನವೂ ಇಲ್ಲ. ಅವು ಔಪಚಾರಿಕತೆಗಳನ್ನು ಅವಲಂಬಿಸುವುದಿಲ್ಲವೆಂಬುದನ್ನು ಅವುಗಳ ನಡತೆಯೇ ತೋರಿಸಿಕೊಡುತ್ತವೆ. ಅವು ತುಂಬಾ ಅಜ್ಞಾನಿಗಳಾಗಿರುತ್ತವೆ. ಮೂಸಿ ನೋಡುವುದರಿಂದ ಮಾತ್ರ ಅವು ತಮಗೆ ಅಪೇಕ್ಷಿತವಾದನ್ನು ತಿಳಿಯುತ್ತವೆ. ಅಂತಹ ಬುದ್ಧಿಯಿಂದ ಮಾತ್ರ ಅವು ತಮಗೆ ಯಾವುದು ಅನುಕೂಲ, ಯಾವುದು ಅನನುಕೂಲ ಎನ್ನುವುದನ್ನು ತಿಳಿಯುತ್ತವೆ. ಅವುಗಳ ಜ್ಞಾನ ಕೇವಲ ಆಹಾರ ಶಯನಗಳಿಗೆ ಸಂಬಂಧಿಸಿದ್ದಾಗಿರುತ್ತವೆ. ಆದ್ದರಿಂದ ಹುಲಿಯಂತಹ ಅತ್ಯಂತ ಕ್ರೂರವಾದ ಕೆಳಜಾತಿ ಪ್ರಾಣಿಗಳನ್ನು ನಿಯಮಿತವಾಗಿ ಆಹಾರ ಹಾಗೂ ಶಯನ ವ್ಯವಸ್ಥೆಯನ್ನು ಒದಗಿಸಿಕೊಡುವುದರಿಂದಲೇ ಪಳಗಿಸಬಹುದು. ಸರ್ಪಗಳನ್ನು ಮಾತ್ರ ಅಂತಹ ವ್ಯವಸ್ಥೆಯಿಂದ ಪಳಗಿಸಬಾರದು. ಸೊ ಈ ಪ್ರಾಣಿಗಳು 8ನೇ ವರ್ಗ ಅಂತ ಹೇಳಿದ್ದು, ಅದರಲ್ಲಿ 28 ಭಾಗಗಳು ಅಂತ ಹೇಳಿದ್ರು. ಅದರಲ್ಲಿ ಪರಿಶುದ್ಧನಾದ ವಿದುರನೇ ಈ ಕೆಳವರ್ಗದ ಪ್ರಾಣಿಗಳಲ್ಲಿ ಹಸು, ಆಡು, ಎಮ್ಮೆ, ಕೃಷ್ಣ ಮೃಗ, ಹಂದಿ, ಗವಯ, ಜಿಂಕೆ, ಕುರಿ ಮತ್ತು ಒಂಟೆಗಳು ಜೋಡಿಗೊರಸುಳ್ಳವು. ಕುದುರೆ, ಹೇಸರಗತ್ತೆ, ಕತ್ತೆ, ಗೌರ, ಶರಭವೆಂಬ ಕಾಡುಕೋಣ ಮತ್ತು ಚಮರಿ ಮೃಗ ಇವೆಲ್ಲ ಒಂಟಿಗೊರಸುಳ್ಳವು. ಅಂದ್ರೆ ಪಾದಗಳಲ್ಲಿ ಸಿಂಗಲ್ ಹೂಫ್, ಡಬಲ್ ಹೂಫ್. ಈಗ ನೀನು 5 ಉಗುರುಗಳಿರುವ ಪ್ರಾಣಿಗಳ ಬಗ್ಗೆ ನನ್ನಿಂದ ಕೇಳಿ ತಿಳಿಯಬಹುದು. ನಾಯಿ, ನರಿ, ಹುಲಿ, ತೋಳ, ಬೆಕ್ಕು, ಮೊಲ, ಮೈ ಮೇಲೆ ಮುಳ್ಳುಗಳಿರುವ ಸಜಾರು, ಸಿಂಹ, ಆನೆ, ಆಮೆ, ಮೊಸಳೆ, 4 ಕಾಲುಗಳಿರುವ ಹಾವು. 4 ಕಾಲುಗಳಿರುವ ಹಾವು ಇದೇನಿದೆ? 4 ಕಾಲುಗಳು. ಗೋಶಪ, ಹಾವು ಮುಂತಾದವು ತಮ್ಮ ಕಾಲುಗಳಲ್ಲಿ 5 ಉಗುರುಗಳನ್ನು ಹೊಂದಿರುತ್ತವೆ. ಏನೋ ಗೊತ್ತಿಲ್ಲ, ಇಲ್ಲಿ ಇಂಗ್ಲಿಷ್ ನಲ್ಲಿ ಪ್ರಭುಪಾದರು ಗೋಸಾಪ ಅಂತಾನೆ ಹೇಳ್ತಾರೆ, ಇಲ್ಲಿ ಕನ್ನಡದಲ್ಲಿ ಹಾವು, 4 ಕಾಲುಗಳಿರುವ ಹಾವು ಅಂತ ಹೇಳ್ತಾ ಇದ್ದಾರೆ. ಏನಿವೆ, ತಮ್ಮ ಕಾಲುಗಳಲ್ಲಿ 5 ಉಗುರುಗಳನ್ನು ಹೊಂದಿರುತ್ತವೆ. ಅವುಗಳನ್ನು ಪಂಚನಖಗಳೆಂದೇ ಗುರುತಿಸಲಾಗಿದೆ. ಉದ್ದ ಕಾಲಿನ ಕೊಕ್ಕರೆ, ಹದ್ದು, ಬಕ, ಗಿಡುಗ, ಭಾಸ, ಭಲ್ಲೂಕ, ನವಿಲು, ಹಂಸ, ಸಾರಸ, ಚಕ್ರವಾಕ, ಕಾಗೆ, ಗೂಬೆ ಮತ್ತು ಉಳಿದವು ಪಕ್ಷಿಗಳು. ಇದೆಲ್ಲ 8ನೇ ಸೃಷ್ಟಿಯಲ್ಲೇ ಇದು ಸೇರಿಸ್ಬೋದಾ ಅಂತ ಇದೆಲ್ಲ. ಇಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ಒಂದೇ ಸೃಷ್ಟಿಯಲ್ಲ ಹೇಳ್ತಾ ಇದೆ. 8ನೇ 7ನೇ ಇದೆ, ನಾವು ನೋಡ್ತಾ ಇದ್ದೀವಿ 8ನೇ ಸೃಷ್ಟಿ. 7ನೇ ಸೃಷ್ಟಿ ವೃಕ್ಷಗಳು, ಗಿಡಗಳು ಅಂತ ಕೇಳಿದ್ದು. ಈ 9ನೇ ಸೃಷ್ಟಿ ತಮ್ಮ ಆಹಾರವನ್ನು ಉದರದಲ್ಲಿ ಸಂಗ್ರಹಿಸುವ ಒಂದೇ ಜೀವಯೋನಿಗೆ ಸೇರಿದ ಮಾನವ ಜೀವಿಗಳ ಸೃಷ್ಟಿಯು ಆ ಸುತ್ತಿನಲ್ಲಿ 9ನೇದಾಗಿದೆ. ಮನುಷ್ಯ ಕುಲದಲ್ಲಿ ರಜೋಗುಣವು ತುಂಬಾ ಪ್ರಾಧಾನ್ಯವುಳ್ಳದ್ದಾಗಿದೆ. ಮನುಷ್ಯರು ದುಃಖಕರ ಜೀವನದ ಮಧ್ಯೆ ಸದಾ ಕಾರ್ಯನಿರತರಾಗಿರುತ್ತಾರೆ, ಆದರೆ ಎಲ್ಲ ರೀತಿಯಲ್ಲೂ ತಾವು ಸುಖಗಳೆಂದು ಅವರು ಯೋಚಿಸುತ್ತಾರೆ. ಯಾರಾದ್ರೂ ಓದಿ ಇದು ಭಾವಾರ್ಥ. ಹರೇ ಕೃಷ್ಣ ಪ್ರಭು, ಓದ್ಬೋದಾ? ಓದಿ ಮಾತಾಡಿ, ಓದಿ. ಭಾವಾರ್ಥ: ಮನುಷ್ಯ ಜೀವಿಯು ಪ್ರಾಣಿಗಳಿಗಿಂತ ಹೆಚ್ಚು ರಜೋಗುಣ
ಉಳ್ಳವನಾಗಿದ್ದಾನೆ. ಹಾಗಾಗಿ ಮಾನವ ಜೀವಿಯು ಲೈಂಗಿಕ ಜೀವನ ಹೆಚ್ಚು ಅನಿಯಮಿತವಾಗಿದೆ. ಪ್ರಾಣಿಗಳು ಲೈಂಗಿಕ ಸಂಭೋಗಕ್ಕೆ ತಮ್ಮದೇ ಆದ ನಿಶ್ಚಿತ ಕಾಲವನ್ನು ಹೊಂದಿರುತ್ತದೆ. ಆದರೆ ಮನುಷ್ಯ ಜೀವಿಯು ಅಂತ ಕ್ರಿಯೆಗಳಿಗೆ ನಿಯತವಾದ ಕಾಲವನ್ನು ಹೊಂದಿಲ್ಲ. ಐಹಿಕ ವಿಪತ್ತುಗಳ ಅಸ್ತಿತ್ವದಿಂದ ಬಿಡುಗಡೆ ಹೊಂದಲು ಮನುಷ್ಯ ಜೀವಿಗೆ ಪ್ರಜ್ಞೆಯ ಉನ್ನತ ಅಭಿವೃದ್ಧ ಸ್ಥಿತಿ ದತ್ತವಾಗಿದೆ. ಆದರೆ ತನ್ನ ಅಜ್ಞಾನದಿಂದಾಗಿ ಅವನು ತಾನು ಉನ್ನತ ಪ್ರಜ್ಞೆಯು ಜೀವನದ ಐಹಿಕ ಸೌಕರ್ಯಗಳ ಮುನ್ನಡೆಗಾಗಿಯೇ ಮೀಸಲಾಗಿದೆ ಎಂದು ಯೋಚಿಸುತ್ತಾನೆ. ಹೀಗೆ ಅವನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬದಲಾಗಿ ಪ್ರಾಣಿ ಪ್ರವೃತ್ತಿಗಳಾದ ಆಹಾರ, ನಿದ್ರೆ, ರಕ್ಷಣೆ ಮತ್ತು ಮೈಥುನಗಳಲ್ಲಿ ತನ್ನ ಬುದ್ಧಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾನೆ. ಐಹಿಕ ಸೌಕರ್ಯಗಳ ಮುನ್ನಡೆಯಿಂದಾಗಿ ಮನುಷ್ಯ ಜೀವಿಯು ತನ್ನನ್ನು ಮತ್ತಷ್ಟು ದುಃಖಕರ ಸ್ಥಿತಿಗೆ ದೂಡಿಕೊಂಡಿದ್ದಾನೆ. ಆದರೂ ಐಹಿಕ ಶಕ್ತಿಯಿಂದಾಗಿ ಭ್ರಾಂತನಾಗಿ ವಿಪತ್ತುಗಳ ಮಧ್ಯೆ ಸಿಲುಕಿದ್ದರೂ ತಾನು ಸುಖಿಯೆಂದು ಆತ ಸದಾ ಭಾವಿಸುತ್ತಾನೆ. ಮನುಷ್ಯ ಜೀವನದ ಅಂತಹ ದುಃಖವು ಪ್ರಾಣಿಗಳು ಕೂಡ ಅನುಭವಿಸುವ ಸಹಜ ಸುಖಕ್ಕೆ ವ್ಯತಿರಿಕ್ತವಾಗಿದೆ. ಹರೇ ಕೃಷ್ಣ ಪ್ರಭು. ಶ್ಲೋಕ ಒಂದು ಲೈನ್ ಪೇಜ್ ಎಕ್ಸ್ಟ್ರಾ ಆಗಿದೆ. ಏನಾಗಿದೆ? ಶ್ಲೋಕ 30. ಎರಡು ಪೇಜ್ ಮಿಸ್ ಆಗಿದೆ. ಓಕೆ, ಇಪ್ಪತ್ತೇಳು. ವಿದುರನೇ ಈ ಲಾಸ್ಟ್ 3 ಯಾರು ಸೃಷ್ಟಿಗಳಿದೆ, 7ನೇದು, 8ನೇದು, 9ನೇದು, ಮತ್ತೆ ದೇವತೆಗಳದು 10ನೇ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ವೈಕೃತ ಸೃಷ್ಟಿ ಅಂತ ಹೇಳ್ತಾರೆ. ಇದು ಮೊದಲು ಹೇಳಿದ 6 ಸೃಷ್ಟಿಗಿಂತ ಭಿನ್ನ. ಅದನ್ನ ಪ್ರಾಕೃತ ಸೃಷ್ಟಿ ಅಂತ ಹೇಳ್ತಾರೆ. ವೈಕೃತಾಸ್ತ್ರಯ ಏವೈತೆ ದೇವಸರ್ಗಶ್ಚ ಸತ್ತಮ ವೈಕಾರಿಕಸ್ತು ಯಹ ಪ್ರೋಕ್ತ ಕೌಮಾರಸ್ತುಭ್ಯಾತ್ಮಕಃ. ಆದ್ರೆ ಹೇಳ್ತಾರೆ ಕುಮಾರರದು ಅದು 2 ಕೂಡ ಅಂತ ಹೇಳ್ತಾರೆ. ಕುಮಾರರ ಸೃಷ್ಟಿ 4 ಕುಮಾರ. ಯಾಕಂದ್ರೆ ಹೇಳ್ತಾರೆ ಒಂದ್ ರೀತಿ ಅಲ್ಲಿ ಭಗವಂತನ ಅವ್ರ ಧ್ಯಾನದಲ್ಲಿ ಅವ್ರು ಸೃಷ್ಟಿ ಮಾಡಿದ್ದು ಅವ್ರನ್ನ. ಬ್ರಹ್ಮದೇವರು ಎಲ್ಲವೂ ಭಗವಂತನ ಧ್ಯಾನದಲ್ಲೇ. ಆದ್ರೆ ಒಂದು ವಿಶೇಷವಾದ ಸೃಷ್ಟಿ. ಅದು ಒಂದು ರೀತಿ ವೈಕೃತ ಪ್ರಾಕೃತ 2 ಕೂಡ ಸೇರಿದ್ದು ಅಂತಾನೂ ಹೇಳ್ತಾರೆ. ಪ್ರಾಕೃತ ಸೃಷ್ಟಿ ಅಂದ್ರೆ ಭಗವಂತನಿಂದನೇ ಆಗುವ ಸರ್ಗ. ವೈಕೃತ ಅಂದ್ರೆ ಬ್ರಹ್ಮದೇವರಿಂದ ಆಗುವ ಸೃಷ್ಟಿಗಳು. 7ನೇದು, 8ನೇದು, 9ನೇದು, 10ನೇದು ದೇವತೆಗಳು 10ನೇ ಸೃಷ್ಟಿ ಅಂತ ಹೇಳ್ತಾರೆ. ಆದ್ರೆ ಕುಮಾರರದು ಅದು 2 ಕೂಡ ಸೇರಿದಾಗೆ ಅದು ಪ್ರಾಕೃತ ವೈಕೃತ ಅಂತ. ಮತ್ತೆ ದೇವತೆಗಳ ಇದು 8 ತರಹದ ದೇವತೆಗಳು ಅಂತ ಹೇಳ್ತಾರೆ. 8 ಒಬ್ಬರು ದೇವತೆಗಳಂದ್ರೆ ಸ್ವರ್ಗಲೋಕಗಳ ದೇವತೆಗಳು. ಇನ್ನೊಂದು ಪಿತೃದೇವತೆಗಳು, ಅವ್ರನ್ನು ಕೂಡ ದೇವತೆಗಳೇ ಅಂತ ಹೇಳ್ತಾರೆ. ದೇವತೆಗಳ ವಿಭಾಗಕ್ಕೆ ಬರ್ತಾರೆ. ಅಸುರರು, ಅವ್ರನ್ನು ಕೂಡ ಮನುಷ್ಯನಿಗಿಂತ ಭಿನ್ನ. ಮನುಷ್ಯರು ನಾವು ಭೂಲೋಕದಲ್ಲಿ ನಮ್ಮನ್ನ 9ನೇದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬೇರೆ ಇವರನ್ನು ದೇವತೆಗಳ ವರ್ಗಕ್ಕೆ ಸೇರಿಸ್ತಾ ಇದ್ದಾರೆ. ಅಸುರರು ಕೂಡ ಅವರ ವರ್ಗಕ್ಕೆ ಸೇರಿಸ್ತಾ ಇದ್ದಾರೆ. ಗಂಧರ್ವ ಅಪ್ಸರರು, ಯಕ್ಷ ರಾಕ್ಷಸರು, ಸಿದ್ಧಾಚಾರಣ ವಿದ್ಯಾಧರರು, ಭೂತ ಪ್ರೇತ ಪಿಶಾಚರು, ಮತ್ತೆ ಗಂಧರ್ವ ಆಯ್ತು ಆಗ್ಲೇ. ಎಲ್ಲ ಬ್ರಹ್ಮನ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಪ್ರಭುಜಿ, ಇಲ್ಲಿ ದೇವತೆಗಳ ಸೃಷ್ಟಿಗೆ ಹರೇ ಕೃಷ್ಣ ಪ್ರಭುಜಿ, ಇಲ್ಲಿ ಪಿಶಾಚಿಗಳು, ಭೂತಗಳು, ಪ್ರೇತಗಳು, ದೇವತೆಗಳು ಹೇಗಾಗತ್ತೆ ಪ್ರಭುಜಿ? ಅದೇ ಒಂದು ಕಡೆ ಒಂದು ರೀತಿಯ ಎಕ್ಸ್ಪ್ಲನೇಷನ್. ಭಗವಂತನ ಪೂಜಿಸುವವರು ಭಕ್ತರು ಸುರರು, ಬೇರೆಯವರೆಲ್ಲ ಅಸುರರು ಅಂತ ಹೇಳ್ತಾರೆ. ಅಸುರರಾದ್ರೂ ದೇವತೆಯ ಸೃಷ್ಟಿ ಒಳಗೆ 8 ಬಗೆ ಆತರ ಹೇಳಿದಾರಲ್ಲ ಪ್ರಭುಜಿ. ಆ ವರ್ಗಕ್ಕೆ ಸೇರಿಸ್ತಾ ಇದ್ದಾರೆ ಅವ್ರನ್ನು ಕೂಡ. ಮತ್ತೆ ಇಲ್ಲಿ ಭೂತಗಳು, ಪ್ರೇತಗಳು, ಪಿಶಾಚಿಗಳು ಅವರು ಯಾಕೆ ಅಂದ್ರೆ ಅಲ್ಲಿ ಆ ಭಾವಾರ್ಥ ಪ್ರಭುಪಾದರು ಹೇಳ್ತಾರೆ, ಅವರು ಅಸಾಧಾರಣ ಚಟುವಟಿಕೆಗಳು ಮಾಡಕ್ಕೆ, ಮನುಷ್ಯರಿಗೆ ಮಾಡಕ್ಕೆ ಅವ್ರಿಗೆ ಶಕ್ತಿಗಳಿದೆ. ಹಾಗಾಗಿ ಅವ್ರನ್ನ ಆ ಪಂಗಡಕ್ಕೆ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 29ನೇ ಶ್ಲೋಕ ಭಾವಾರ್ಥ ಇಲ್ಲಿ ನನ್ನ ಹತ್ರ ಇಲ್ಲ. ಇಲ್ಲಿ ಕನ್ನಡದಲ್ಲಿ ಪ್ರಭುಜಿ ಓದ್ಬೋದ ಬೇಕಾದ್ರೆ ಓದಿ. ಮತ್ತೆ ಓದಿ 29ನೇ ಭಾವಾರ್ಥ ಓದಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ.
ಶ್ರೀಮದ್ ಭಾಗವತದ 2ನೆಯ ಸ್ಕಂದದಲ್ಲಿ ವಿವರಿಸಲಾದಂತೆ ಸಿದ್ಧರು ಸಿದ್ಧಲೋಕದ ನಿವಾಸಿಗಳಾಗಿದ್ದಾರೆ. ಅಲ್ಲಿನ ನಿವಾಸಿಗಳು ವಾಹನವಿಲ್ಲದೆ ಅಂತರಿಕ್ಷದಲ್ಲಿ ಸಂಚರಿಸುವರು. ಸಂಕಲ್ಪ ಮಾತ್ರದಿಂದಲೇ ಅವರು ಯಾವ ಕಷ್ಟವಿಲ್ಲದೆ ಒಂದು ಲೋಕದಿಂದ ಇನ್ನೊಂದಕ್ಕೆ ಸಾಗಬಲ್ಲರು. ಆದ್ದರಿಂದ ಉನ್ನತ ಲೋಕಗಳ ನಿವಾಸಿಗಳು ಕಲೆ, ಸಂಸ್ಕೃತಿ, ವಿಜ್ಞಾನಗಳ ವಿಷಯದಲ್ಲಿ ಮನುಷ್ಯ ಜೀವಿಗಳಿಗಿಂತ ಮಿಗಿಲಾದ ಮೇಧಾಶಕ್ತಿಯನ್ನು ಹೊಂದಿರುವ ಕಾರಣ ಈ ಲೋಕದ ನಿವಾಸಿಗಳಿಗಿಂತ ತುಂಬಾ ಶ್ರೇಷ್ಠರಾಗಿದ್ದಾರೆ. ಈ ಸಂಬಂಧದಲ್ಲಿ ಉಲ್ಲೇಖಿಸಲಾದ ಭೂತ ಪ್ರೇತಗಳನ್ನು ಕೂಡ ದೇವತೆಗಳ ಮಧ್ಯದಲ್ಲಿಯೇ ಪರಿಗಣಿಸಲಾಗಿದೆ, ಏಕೆಂದರೆ ಅವು ಮನುಷ್ಯರಿಂದ ಸಾಧ್ಯವಿಲ್ಲದ ಅಸಾಧಾರಣ ಕ್ರಿಯೆಗಳನ್ನು ಆಚರಿಸಲು ಅರ್ಹವಾಗಿರುತ್ತವೆ. ಧನ್ಯವಾದಗಳು ಪ್ರಭುಜಿ. ಆತರ ಇದರಿಂದ ಆ ಪರಿಗಣನೆಯಲ್ಲಿ ಅವರು ದೇವತೆಯ ಒಂದು ಇದಕ್ಕೆ ಆಗ್ತಾ ಇದ್ದಾರೆ. ಅವ್ರು ಯಾವ ತರ ಇದನ್ನ ಮಾಡ್ತಾರೆ? ಅತಿ ಮಾನುಷ ಕೆಲಸಗಳನ್ನ ಮಾಡ್ತಾರೆ ಪ್ರಭುಜಿ ಭೂತ ಪ್ರೇತಗಳು. ಭೂತ ಪ್ರೇತಗಳು ನೋಡಿ ನಮ್ಗೆ ಹಿಂಸೆ ಕೊಡ್ಬೋದಲ್ಲ ಅವರು. ಭೂತ ದೇಹ ನಮಗಿದೆ, ಆದ್ರೆ ಅವ್ರು ಹಿಂಸೆ ಕೊಡ್ಬೋದು. ಅದರಲ್ಲೂ ಬ್ರಹ್ಮ ರಾಕ್ಷಸರು ಬಹಳ ಹಿಂಸೆ ಕೊಡ್ಬೋದು. ಬಹಳ ಶಕ್ತಿ ಇದೆ ಅವರಿಗೆ, ಮನುಷ್ಯರಿಗಿಂತ ಹೆಚ್ಚು ಶಕ್ತಿ ಇದೆ. ಅದಕ್ಕೆ ಸೂಕ್ಷ್ಮ ದೇಹದಲ್ಲಿದ್ದಾರೆ. ಹಾಗಾಗಿ ಅವರನ್ನು ದೇವತೆಗಳ ಲೆಕ್ಕಕ್ಕೆ ಸೇರಿಸಿದ್ದಾರೆ. ಇಲ್ಲಿ ಸೇರಿಸಿದ್ದಾರೆ. ಇಲ್ಲಿ ಅಸುರರನ್ನು ಸೇರಿಸುವುದು, ದಾನವರನ್ನು ಸೇರಿಸಿದ್ದಾರೆ. ದಾನವರು, ಮಾಯಾ ದಾನವ ಎಲ್ಲ ನೋಡಿ ಅವ್ರಿಗೆಲ್ಲ ಬಹಳ ಶಕ್ತಿಗಳಿದೆ. ಏನೋ ಮ್ಯಾಜಿಕ್ ಎಲ್ಲ ತಿಳಿದಾರೆ ಅವ್ರಿಗೆ, ನಮ್ಗೆ ಗೊತ್ತಿಲ್ಲ ಅದು ಆ ಮ್ಯಾಜಿಕ್ ಎಲ್ಲ. ಮಿಸ್ಟಿಕ್ ಪವರ್ಸ್ ಇದೆ ಅವರಿಗೆ. ಸಿದ್ಧಿಗಳಿದೆ, ಸಿದ್ಧಿಗಳಿದೆ. ಅದಕ್ಕೆ ಅವರಿಗೆ ಆತರ ಸೇರಿಸಿದ್ದಾರೆ ಅಂತ ಕಾಣುತ್ತೆ ಪ್ರಭುಜಿ. ಅವ್ರೆಲ್ಲ ಒಂದೇ ವರ್ಗಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಎಲ್ಲರನ್ನು. ಇವರೆಲ್ಲ ಅತಿ ಮಾನುಷ ವ್ಯಕ್ತಿಗಳು ಅಂತಾಗಿ ಅವರೆಲ್ಲ ಒಂದೇ ವರ್ಗಕ್ಕೆ. ನಾನು ಈಗ ಮನುಗಳ ವಂಶಜರನ್ನು ವರ್ಣಿಸುವೆನು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ದೇವೋತ್ತಮ ಪುರುಷನ ರಜೋಗುಣದ ಅವತಾರವಾಗಿ ಭಗವಂತನ ಶಕ್ತಿಯ ಬಲದಿಂದ ಪ್ರತಿಯೊಂದು ಯುಗದಲ್ಲೂ ಸೋಲರಿಯದ ಬಯಕೆಗಳಿಂದ ವಿಶ್ವ ವ್ಯವಹಾರವನ್ನು ಸೃಷ್ಟಿಸುತ್ತಾನೆ. ವಿಶ್ವಾಭಿವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಅನೇಕ ಶಕ್ತಿಗಳಲ್ಲಿ ಒಂದರ ವಿಸ್ತರಣೆಯಾಗಿದೆ. ಜನ್ಮಾದಿ ಅಸ್ಯೇತಃ ಎಂದು ಭಾಗವತದ ಆರಂಭದಲ್ಲಿ ಹೇಳಲಾದಂತೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಗಳು ಅದೇ ಪರಮ ಸತ್ಯದ ಎರಡು ಉದ್ಭೂತಿಗಳಾಗಿವೆ. ಇಲ್ಲಿಗೆ ಶ್ರೀಮದ್ ಭಾಗವತ 3ನೇ ಸ್ಕಂದದ ಸೃಷ್ಟಿ ಪ್ರಭೇದಗಳು ಎಂಬ 10ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಸೊ ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರು ಡಿಸ್ಕಸ್ ಮಾಡ್ಬೇಕು? ಹರೇ ಕೃಷ್ಣ. ಯಾರಿಗೇನು ಇಲ್ಲ ಅಂದ್ರೆ ನಾವು ಲೀವ್ ಆಗೋಣ. ನೆಕ್ಸ್ಟ್ ವೀಕ್ ಎಕ್ಸಾಮ್, ಥರ್ಡ್ ಸಂಡೇ ಅಂದ್ರೆ ಇಲ್ಲ ಪ್ರಭುಜಿ. ನೆಕ್ಸ್ಟ್ ವೀಕ್ ಇಲ್ಲ ಪ್ರಭುಜಿ. ಅದರ ನೆಕ್ಸ್ಟ್ ವೀಕ್, ಅದಕ್ಕೆ ನೆಕ್ಸ್ಟ್ ವೀಕ್ ಪ್ರಭುಜಿ. ಓಕೆ, 4th ಸಂಡೇ ಈ ಸಲ. ಈ ಸಲ ನಮಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಪ್ರಭುಜಿ. ನಂದು ಸಿಂಪಲ್ಲೇ ಇರುತ್ತೆ ಬಿಡಿ ಅಷ್ಟೇ. ಓಕೆ, ಯಾರಿಗೇನು ಇಲ್ಲ ಅಂದ್ರೆ ನಾನು ಲೀವ್ ಆಗ್ತೀನಿ. ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸುಖ ಆಗಿ ಶಕುಂತಲಾ ಮಾತಾಜಿ ಮಾತನಾಡ್ಲಿಕ್ಕೆ ಇದೆ. ಭಾಗವತ ಅಟೆಂಡೆನ್ಸ್ ಹಾಕಿಲ್ಲ ಮಾತಾಜಿ. ಹಾಕಿದ್ದೇನೆ ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ಇದೆ. ಚಾಟ್ ಬಾಕ್ಸ್ ಅಲ್ಲಿ ನೋಡಿ. ಇಲ್ಲ, ಅದಕ್ಕೆ ನನಗೆ ಸಿಕ್ಕಿಲ್ಲ ಲಿಂಕ್. ಹಾಕಿದ್ದಾರೆ ಮಾತಾಜಿ. ಓಕೆ, ಇನ್ನೊಂದ್ಸಲ ಹಾಕಿ ಅಷ್ಟೇ. ಪುನಃ ಇನ್ನೊಂದ್ಸಲ ಹಾಕಿದ್ರು ನೋಡಿ, ರೂಪಶಂಕರ್ ಮಾತಾಜಿ ಪುನಃ ಹಾಕಿದ್ರು. ಹಾಕಿ ಶಕುಂತಳ